ನ್ಯೂಸ್ 24x7 ಇದು ವಿಶ್ವಾಸದ ಪ್ರತಿಬಿಂಬ. ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ನಾನು ಒಂದು ಅತ್ಯಂತ ನಮ್ಮ ನ್ಯಾಯ ದೇವತೆ ಕಣ್ಣು ತೆರೆಸಿದಂತಹ ಒಂದು ವಿಚಾರದ ಬಗ್ಗೆ ಅತ್ಯಂತ ಖುಷಿಯಿಂದ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಇದೆ, ಇನ್ನೂ ಕೂಡ ಯಾವತ್ತೂ ಕೂಡ ನ್ಯಾಯ ಮರೆಯಾಗಿಲ್ಲ ಅನ್ನುವಂಥದ್ದು, ಅದರಲ್ಲೂ ಕೂಡ ಮಧ್ಯಮ ವರ್ಗದವರು, ಕಡು ಬಡವರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಸಣ್ಣ ಆಸೆ, ಸಣ್ಣ ಒಂದು ಖುಷಿ ಈ ಒಂದು ಪ್ರಕರಣದಿಂದ ಬಂದಿದೆ. ಜೊತೆಗೆ ಅಗಲಿದಂತಹ ಒಂದು ಪುಟ್ಟ ಮಗು, ಆ ಪುಟ್ಟ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಈ ಮೂಲಕ ಅನ್ನುವಂಥದ್ದು ನಮ್ಮ ಆಶಯ. ಜೊತೆಗೆ ಆ ಮಗು ಸಾಯುವಂತಹ ಸಂದರ್ಭಗಳಲ್ಲಿ ಅನುಭವಿಸಿದಂತಹ ನೋವು, ನರಕ ಯಾತನೆ, ಜೊತೆಗೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗ ಬೆಚ್ಚಿ ಬಿದ್ದಂತಹ ಪೈಶಾಚಿಕ ಕೃತ್ಯ ನಡೆದು ಹೋಗಿತ್ತು ಇದೇ ನವೆಂಬರ್ ತಿಂಗಳಲ್ಲಿ. ಆದರೆ 2021ನೇ ಇಸವಿಯಲ್ಲಿ ನಡೆದಿರುವಂತಹ ಒಂದು ಪೈಶಾಚಿಕ ಘಟನೆ, ಇಡೀ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಭಾಗದಲ್ಲಿ ನಡೆದಿತ್ತು. ಅದು ಕೂಡ ವಾಮಂಜೂರು ಉಳಾಯಿ ಬೆಟ್ಟು ಅಂದರೆ ಪರಾರಿ ಅನ್ನುವಂತಹ ಒಂದು ಸ್ಥಳದಲ್ಲಿ ನಡೆದಿರುವಂತಹ ಘಟನೆ. ಪ್ರತಿಯೊಬ್ಬರಿಗೂ ಕೂಡ ಈಗಲೂ ಕೂಡ ಪರಾರಿ ಅನ್ನುವಂತಹ ಹಂಚಿನ ಫ್ಯಾಕ್ಟ್ರಿ, ಪರಾರಿಯಲ್ಲಿದ್ದಂತಹ ಹಂಚಿನ ಫ್ಯಾಕ್ಟ್ರಿಯ ಬಗ್ಗೆ ಮಾತನಾಡಿದಾಗ ಪ್ರತಿಯೊಬ್ಬರ ಮನಸ್ಸು ರಕ್ತ ಕುದಿಯುತ್ತೆ. ಕಾರಣ 2021ರಲ್ಲಿ ಅಲ್ಲಿ ನಡೆದಿರುವಂತಹ ಘಟನೆ ಯಾವ ರೀತಿ ಇರುತ್ತೆ ಅಂತ ಬಂದಾಗ, ನಮ್ಮ ಸಮಾಜ ಅಂದರೆ ಏನು ಅನ್ನುವಂಥದ್ದು ಏನೂ ಅರಿಯದಂತಹ 8 ವರ್ಷದ ಮುಗ್ಧ ಬಾಲಕಿ, ಆ ಮುಗ್ಧ ಬಾಲಕಿಗೆ ಚಿಕ್ಕಿ ತೆಗೆದುಕೊಡ್ತೀನಿ ಅಂತ ಹೇಳಿ, ಅಂದರೆ ಚಾಕ್ಲೇಟನ್ನು ತೆಗೆದುಕೊಡ್ತೀನಿ ಅಂತ ಹೇಳಿ ಪುಸಲಾಯಿಸಿ ಕರ್ಕೊಂಡು ಹೋದಂತಹ 3 ಯುವಕರು ಮಾಡಿದಂತಹ ಪೈಶಾಚಿಕ ಕೃತ್ಯ. ಒಟ್ಟು 4 ಯುವಕರು ಈ ಒಂದು ಪೈಶಾಚಿಕ ಕೃತ್ಯದಲ್ಲಿ ನೀಚ ಕಿರಾತಕರ ಕೆಲಸವನ್ನು ಮಾಡಿರುವಂತಹ 4 ಯುವಕರು. ಅದರ ಬಗ್ಗೆ ನಮ್ಮ ಕುಡ್ಲ ವಾಹಿನಿ ನಿರಂತರವಾಗಿರುವಂತಹ ಸುದ್ದಿಯನ್ನು ಬಿತ್ತರಿಸಿತ್ತು, ಜೊತೆಗೆ ಚರ್ಚೆಯನ್ನು ಮಾಡಿತ್ತು. ಜೊತೆಗೆ ಈ ಒಂದು ವಿಚಾರದಲ್ಲಿ ಬಹಳಷ್ಟು ನಾವು ಸುದ್ದಿಯನ್ನು ಬಿತ್ತರ ಮಾಡಿ ಆ ಆರೋಪಿಗಳಲ್ಲ, ಆ ಕಿರಾತಕರಿಗೆ, ಆ ನೀಚಕರಿಗೆ, ಆ ರಾಕ್ಷಸರಿಗೆ, ಆ ರಕ್ಕಸರಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು, ಅಭಿಯಾನಗಳನ್ನು ನಡೆಸಿದ್ವಿ. ತದನಂತರ ಎಲ್ಲೋ ಒಂದು ಕಡೆ ಬಹಳಷ್ಟು ಜನರು ಹೇಳಿದ್ದುಂಟು, ಇದೆಲ್ಲವೂ ಕೂಡ ವೇಸ್ಟ್, ಇದೆಲ್ಲವೂ ಕೂಡ ಆಗಲ್ಲ, ಇದು ಸಾಧ್ಯ ಇಲ್ಲ, ಆ ಮಗುವಿಗೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು. ಯಾಕೆಂದರೆ ಅವರ ತಂದೆಯ ತಾಯಿಯವರು ಕೂಡ ಇಲ್ಲಿ ಅವರಲ್ಲ, ನಾರ್ತಿನವರು. ಸೊ ಅದೇ ರೀತಿ ಈ ಒಂದು ಆರೋಪಿಗಳು, ಕಿರಾತಕರು ಕೂಡ ಇಲ್ಲಿ ಅವರಲ್ಲ, ಅವರು ಕೂಡ ಉತ್ತರ ಪ್ರದೇಶದವರು. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ನಡೆಯಲ್ಲ. ಜೊತೆಗೆ ಆ ಒಂದು ಬಾಲಕಿ ಏನಿದ್ದಾರೆ ನೋಡಿ, ಅವರು ಕೂಡ ಹಂಚಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರ ಮಕ್ಕಳು, ಅವರ ತಂದೆ ತಾಯಿಯು ಕೂಡ ಈ ಕೇಸ್ನಲ್ಲಿ ಫೈಟ್ ಮಾಡಲ್ಲ, ಈ ಬಾಲಕಿಗೆ ನ್ಯಾಯ ಸಿಗಲ್ಲ. ಆ ಕಿರಾತಕರು, ರೇಪಿಸ್ಟ್ಗಳೇನಿದ್ದಾರೆ ನೋಡಿ, ಆರಾಮವಾಗಿ ಹೊರಗಡೆ ಬರ್ತಾರೆ, ತಿರುಗಾಡ್ತಾರೆ, ಇದು ಸಾಧ್ಯವೇ ಇಲ್ಲ, ಇದರಲ್ಲಿ ನ್ಯಾಯ ಸಿಗ್ಲಿಕ್ಕೆ ಅನ್ನೋದು ಬಹಳಷ್ಟು ಜನರು ಹೇಳಿದ್ದುಂಟು. ಆದರೆ ನಿಜವಾಗ್ಲೂ ಕೂಡ ನ್ಯಾಯ ದೇವತೆ ಕಣ್ಣು ತೆರೆದಿದ್ದಾಳೆ. ನ್ಯಾಯ ಇನ್ನೂ ಕೂಡ ಉಳಿದಿದೆ ಕಡು ಬಡವರಲ್ಲೂ ಕೂಡ, ಜೊತೆಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಭಾರತ ದೇಶದಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನ್ಯಾಯ ಇದೆ ಅನ್ನುವಂಥದ್ದು ಬಹುಶಃ ಖುಷಿಯ ಸಂಗತಿ. ಯಾಕಂದರೆ ಇದೇ ಪ್ರಪ್ರಥಮ ಬಾರಿಗೆ, ಇದೇ ಮೊದಲ ಬಾರಿಗೆ
ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದಲ್ಲಿ ಈ ಕಿರಾತಕರಿಗೆ, ಈ ನೀಚರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇದೇ ಪ್ರಪ್ರಥಮವಾಗಿರುವಂತಹ ಒಂದು ಕೇಸ್ ಇದು. ಹಾಗಿದ್ದಾಗ ಅಂತೂ ಇಂತೂ ಆ ಮುಗ್ಧ ಬಾಲಕಿ, ಏನು ಅರಿಯದಂತಹ ಒಂದು ಸಿಹಿ ತಿಂಡಿಯ ಆಸೆಗೆ ಹೋದಂತಹ ಬಾಲಕಿ, ಆ ಮಗುವಿನ ಆತ್ಮಕ್ಕಾದರೂ ಶಾಂತಿ ಸಿಗಲಿ ಅನ್ನೋದು ನಮ್ಮ ಆಶಯ. ಅಷ್ಟು ಕೂಡ ಪರಾರಿ ಅನ್ನುವಂಥಲ್ಲಿ ನಡೆದಿರುವಂತಹ ಈ ಒಂದು ಘಟನೆ, ಗ್ಯಾಂಗ್ ರೇಪ್ ಪ್ರಕರಣ ಹೇಗಿತ್ತು, ಜೊತೆಗೆ ಏನಾಯಿತು, ಆ ಕಿರಾತಕರು ಏನು ಮಾಡಿದ್ರು, ಜೊತೆಗೆ ಯಾವ ರೀತಿ ಶಿಕ್ಷೆ ಆಗಿದೆ, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ನೆನಪಿದೆಯಾ ಕರಾವಳಿಯನ್ನ ಬೆಚ್ಚಿ ಬೀಳಿಸಿದ್ದ ಪರಾರಿ ರೇಪ್ ಅಂಡ್ ಮರ್ಡರ್ ಪ್ರಕರಣ? 8 ವರ್ಷದ ಬಾಲಕಿಯ ಅತ್ಯಾಚಾರಗೈದು ಹತ್ಯೆ ಮಾಡಿದ ಕಟುಕರು ಏನಾದರೂ ಗೊತ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ್ದ ಮಂಗಳೂರಿನ ಹೆಂಚಿನ ಕಾರ್ಖಾನೆಯಲ್ಲಿ 8 ವರ್ಷದ ಬಾಲಕಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ 3 ಮಂಗಳೂರಿನ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, FTSC2 ಪೋಕ್ಸೋ ವಿಶೇಷ ನ್ಯಾಯಾಲಯ ಮರಣದಂಡನೆ ಮತ್ತು 1.20 ಲಕ್ಷ ರೂಪಾಯಿ ದಂಡ ವಿಧಿಸಿ ಮಹತ್ವದ ತೀರ್ಪು ನೀಡಿದೆ. ಮಧ್ಯಪ್ರದೇಶದ ಪನ್ನಾ ಜಿಲ್ಲೆಯ ಸಾಲಿಹಾ ಗ್ರಾಮದ ಜುಡಮಾಡಯ್ಯರ್ ನಿವಾಸಿ 21 ವರ್ಷದ ಜೈಬನ್ ಆದಿವಾಸಿ ಅಲಿಯಾಸ್ ಜೈಸಿಂಗ್, ಪನ್ನಾ ಜಿಲ್ಲೆ ಕಾಲ್ಡಾ ಬಚೌ ನಿವಾಸಿ 20 ವರ್ಷದ ಮುಖೇಶ್ ಸಿಂಗ್ ಮತ್ತು ಜಾರ್ಖಂಡ್ ರಾಂಚಿ ಕಲಾರಿ ನಿವಾಸಿ 33 ವರ್ಷದ ಮನೀಶ್ ತಿರ್ಕಿ ಮರಣದಂಡನೆಗೆ ಒಳಗಾಗಿರುವ ಅಪರಾಧಿಗಳು. ಪ್ರಕರಣದಲ್ಲಿ 4ನೇ ಆರೋಪಿಯಾಗಿದ್ದ ಪನ್ನಾ ಜಿಲ್ಲೆಯ ಮುನೀಂ ಸಿಂಗ್ಗೆ ಜಾಮೀನು ಲಭಿಸಿದ್ದು, ಬಳಿಕ ಈತ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದಾನೆ. ಘಟನೆಯ ಹಿನ್ನೆಲೆ: ಹೆಂಚು ಇಟ್ಟಿಗೆಗಳನ್ನ ರೆಡಿ ಮಾಡ್ತಾ ಇದ್ದ ತಿರುವೈಲ್ ಗ್ರಾಮದ ರಾಜ್ ಟೈಲ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ ಹೆಚ್ಚಿನ ಕಾರ್ಮಿಕರು ಮಧ್ಯಪ್ರದೇಶ, ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ್ ರಾಜ್ಯದವರು. ಅದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿದ್ದ ಬಾಲಕಿಯ ತಂದೆ ತಾಯಿ ಜಾರ್ಖಂಡ್ ಮೂಲದ ಸಿಡಿಂಗಾ ಜಿಲ್ಲೆಯ ದಂಪತಿ ಕಳೆದ 2 ವರ್ಷಗಳಿಂದ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು. ಹೆಂಚು ಇಟ್ಟಿಗೆಗಳನ್ನ ರೆಡಿ ಮಾಡ್ತಾ ಇದ್ದ ತಿರುವೈಲ್ ಗ್ರಾಮದ ರಾಜ್ ಟೈಲ್ಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ ಹೆಚ್ಚಿನ ಕಾರ್ಮಿಕರು ಮಧ್ಯಪ್ರದೇಶ, ಬಿಹಾರ್, ಉತ್ತರ ಪ್ರದೇಶ, ಜಾರ್ಖಂಡ್ ರಾಜ್ಯದವರು. ಅದೇ ರೀತಿ ಅತ್ಯಾಚಾರಕ್ಕೆ ಒಳಗಾಗಿದ್ದ ಬಾಲಕಿಯ ತಂದೆ ತಾಯಿ ಜಾರ್ಖಂಡ್ ಮೂಲದ ಸಿಂಡೆಗಾ ಜಿಲ್ಲೆಯ ದಂಪತಿಗಳಾಗಿದ್ದರು. ಕಳೆದ 2 ವರ್ಷಗಳಿಂದ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ರು. ಇವರಿಗೆ 4 ಮಕ್ಕಳು. ಇನ್ನು ಅತ್ಯಾಚಾರಕ್ಕೊಳಗಾದ ಬಾಲಕಿ ತನ್ನ ಸಹೋದರಿಯರ ಜೊತೆ ಆಟವಾಡ್ತಿದ್ಲು. ಇದನ್ನ ಪ್ರತಿನಿತ್ಯ ಗಮನಿಸುತ್ತಿದ್ದ ಕಿರಾತಕರು ಪೂರ್ವ ಯೋಜಿತವಾಗಿ ಕೃತ್ಯ ನಡೆಸಲು ಸಂಚನ ರೂಪಿಸಿದ್ರು. ಅದರಂತೆ ನವೆಂಬರ್ 21ರಂದು ಸಹೋದರ ಸಹೋದರಿಯರೊಂದಿಗೆ ಆಟವಾಡಲು ಹೋದ 8 ವರ್ಷದ ಬಾಲಕಿಯನ್ನ ಜಯಬಾನ್ ಯಾನೆ ಜೇಸಿಂಗ್ ಏಕಾಏಕಿ ತನ್ನ ರೂಮಿನೊಳಗೆ ಎತ್ತಿಕೊಂಡು ಹೋಗಿದ್ದಾನೆ. ಈ ವೇಳೆ ಉಳಿದ ಆರೋಪಿಗಳು ಕೂಡ ರೂಮಿನೊಳಗೆ ಇದ್ರಂತೆ. ಒಬ್ಬರ ಮೇಲೊಬ್ಬರಂತೆ ನಿರಂತರ ಪೈಶಾಚಿಕ ಕೃತ್ಯ. ರಕ್ತಸ್ರಾವ, ನೋವಿನಿಂದ ಚೀರಾಡುತ್ತಿದ್ದ ಬಾಲಕಿಯನ್ನ ರೂಮಿಗೆ ತಂದ ಕೂಡಲೇ ಮುಖೇಶ್ ಸಿಂಗ್ ಹಾಗೂ ಇತರ 3 ಸಹ ಕಾರ್ಮಿಕರು ಬಾಲಕಿ ಮೇಲರಗಿ ಪೈಶಾಚಿಕ ಕೃತ್ಯ ನಡೆಸಿದ್ದಾರೆ. ಓರ್ವ ಕಾರ್ಮಿಕ ಕೃತ್ಯದಲ್ಲಿ ತೊಡಗಿದ್ದ ವೇಳೆ ಹೊರಗಡೆಯಿಂದ ಯಾರಾದ್ರೂ ಬರ್ತಾರೆಯೇ ಅಂತ ರೂಮಿನ ಬಾಗಿಲ ಬಳಿ ಉಳಿದವರು ಕಾವಲು ಕಾಯ್ತಿದ್ರು. ಒಬ್ಬರ ಮೇಲೊಬ್ಬರು ನಿರಂತರ ನಡೆಸಿದ ಪೈಶಾಚಿಕ ಕೃತ್ಯದಿಂದ ಬಾಲಕಿ ರಕ್ತಸ್ರಾವ ಮತ್ತು ನೋವಿನಿಂದ ಚೀರಾಡಿದ್ದಾಳೆ. ಇದರಿಂದ ಹೆದರಿದ ಜಯಬಾನ್ ಯಾನೆ ಜೇಸಿಂಗ್ ಆಕೆಯ ಕತ್ತು ಹಿಸುಕಿ ಸಾಯಿಸ್ತಾನೆ. ಕೃತ್ಯ ಎಷ್ಟು ಘೋರ ಮತ್ತು ಭೀಕರವಾಗಿತ್ತೆಂದ್ರೆ 4ನೆಯ ಆರೋಪಿ ಮುನೀಂ ಸಿಂಗ್ ಬಾಲಕಿ ಮೇಲೆರಗಲು ಮುಂದಾದಾಗ ಅದಾಗಲೇ ಪ್ರಾಣ ಬಿಟ್ಟಿರ್ತಾಳೆ. ನಂತರ ಈ ಕಿರಾತಕರು ಸಾವನ್ನಪ್ಪಿದ ಬಾಲಕಿಯ ಹೆಣವನ್ನ ಹತ್ತಿರದಲ್ಲೇ ಇರುವ ತೋಡಿನೊಳಗೆ ಅಂದ್ರೆ ಡ್ರೈನೇಜ್ಗೆ ಬಿಸಾಡ್ತಾರೆ. 4ನೇ ಆರೋಪಿ ಮೇಲೆರಗಲು ಮುಂದಾದಾಗ ಪ್ರಾಣ ಬಿಟ್ಟ ಬಾಲಕಿ ಕತ್ತು ಹಿಸುಕಿ ಬಾಲಕಿಯನ್ನ ಸಾಯಿಸಿದ ಕಿರಾತಕರು. ಇದಾದ ನಂತರ ಜಯಬಾನ್ ಯಾನೆ ಜೇಸಿಂಗ್ ಹಾಗೂ ಮನೀಶ್ ತಿರ್ಕಿ ಯಾರಿಗೂ ಸಂಶಯ ಬಾರದಂತೆ ಫ್ಯಾಕ್ಟರಿಯಲ್ಲೇ ಉಳಿದಿರುತ್ತಾರೆ. ಉಳಿದ 2 ಆರೋಪಿಗಳು ಪುತ್ತೂರಿಗೆ ಪಲಾಯನ ಮಾಡ್ತಾರೆ. ಘಟನೆಯ ಬಳಿಕ ಬಾಲಕಿ ನಾಪತ್ತೆ ಪ್ರಕರಣ ಬೆಳಕಿಗೆ ಬಂದು ಬಾಲಕಿಯ ಹೆತ್ತವರು ಸೇರಿ ಇತರ ಕಾರ್ಮಿಕರು ಶೋಧ ಕಾರ್ಯದಲ್ಲಿ ತೊಡಗಿದಾಗ ಈ 2 ದುರುಳರು ಆಕೆಯನ್ನ ಹುಡುಕಾಡುವ ನಾಟಕವಾಡ್ತಾರೆ.
ಹಿಂದೆಯೂ ಬಾಲಕಿಯ ಮೇಲೆ ನಡೆದಿತ್ತು ದೌರ್ಜನ್ಯ. ಜಯಬಾನ್ ಯಾನೆ ಜಯಸಿಂಗ್ ಹಾಗೂ ಮನೀಶ್ ತಿರ್ಕಿ ಫ್ಯಾಕ್ಟರಿಯ ಒಂದೇ ರೂಮಿನಲ್ಲಿ ವಾಸ ಮಾಡ್ತಿದ್ರು. ಈ ವೇಳೆ ಬಾಲಕಿಯನ್ನ ಆಗಾಗ ರೂಮಿಗೆ ಕರೆದೊಯ್ದು ಆಕೆಗೆ ಚಾಕೊಲೇಟ್, ಚಿಕ್ಕಿ ಮುಂತಾದ ಸಿಹಿ ತಿನಿಸನ್ನ ನೀಡುತ್ತಿದ್ರು. ಜೊತೆಗೆ ಬಾಲಕಿಯ ಮೈಕೈ ಮುಟ್ಟುವ ಮೂಲಕ ಲೈಂಗಿಕ ದೌರ್ಜನ್ಯವನ್ನ ನಡೆಸ್ತಾ ಇದ್ರು. ಆದ್ರೆ ಆಕೆ ಪುಟ್ಟ ಬಾಲಕಿಯಾದುದರಿಂದ ಆಕೆಗೆ ಇದೆಲ್ಲ ಪರಿವಿಗೆ ಬರ್ತಿರ್ಲಿಲ್ಲ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. 4-5 ದಿನದ ಹಿಂದೆ ನಡೆದಿತ್ತು ಪ್ರೀ ಪ್ಲಾನ್. ಘಟನೆ ನಡೆಯುವ 4-5 ದಿನದ ಹಿಂದೆ ಫ್ಯಾಕ್ಟರಿಯ ರೂಮಿನಲ್ಲಿ ಮದ್ಯಪಾನ ಮಾಡ್ತಾ ಇದ್ರು ಈ ಆರೋಪಿಗಳು. ಈ ಸಂದರ್ಭ ಭಯಾನಕ ಪೈಶಾಚಿಕ ಕೃತ್ಯದ ಬಗ್ಗೆ ಮಾಸ್ಟರ್ ಪ್ಲಾನ್ ತಯಾರಿಸಿದ್ರು ಈ ದುರುಳರು. ರವಿವಾರ ಫ್ಯಾಕ್ಟರಿಯಲ್ಲಿ ಯಾರೂ ಸಿಬ್ಬಂದಿ ಇರೋದಿಲ್ಲ. ಜೊತೆಗೆ ಬಾಲಕಿಯ ತಂದೆ ತಾಯಿ ಮದ್ಯಪಾನದ ನಶೆಯಲ್ಲಿದ್ದರಿಂದ ಈ ಕೃತ್ಯ ನಡೆಸಲು ಸರಿಯಾದ ಸಮಯ ಅಂತ ನಿರ್ಧಾರ ಮಾಡಿದ್ರು. ತಾಯಿಯಿಂದ ದೂರು. ಮೃತ ಬಾಲಕಿಯ ತಾಯಿ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿದ ದೂರಿನನ್ವಯ ಠಾಣೆಯ ಪೊಲೀಸ್ ನಿರೀಕ್ಷಕ ಜಾನ್ಸನ್ ಡಿಸೋಜಾ ಅವರು ತನಿಖೆ ಪೂರ್ಣಗೊಳಿಸಿ ಆರೋಪಿತರ ವಿರುದ್ಧ ದೋಷಾರೋಪಣೆ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಹುಡುಕಾಡುವ ನಾಟಕ. ಬಾಲಕಿ ನಾಪತ್ತೆಯಾಗಿರುವ ವಿಚಾರ ಎಲ್ಲೆಡೆ ಹರಡಿದಾಗ ಇತರರ ಜೊತೆ ಸೇರಿ ಹುಡುಕುವ ನಾಟಕವನ್ನು ಈ ನಾಲ್ವರು ಮಾಡಿದ್ದರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಘಟನೆ ನಡೆದ ದಿನ ಫ್ಯಾಕ್ಟರಿಯಲ್ಲಿದ್ದ 20 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದರು. ಈ ಸಂದರ್ಭದಲ್ಲಿ ಆರೋಪಿಗಳ ಕೃತ್ಯ ಬೆಳಕಿಗೆ ಬಂದಿತ್ತು. ಈ ಪ್ರಕರಣವು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, FTSC 2 ಪೋಕ್ಸೋ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಿದ್ದು, ಈ ಪ್ರಕರಣದಲ್ಲಿ ಅಭಿಯೋಜನೆ ಪರ ಒಟ್ಟು 30 ಸಾಕ್ಷಿದಾರರು, 74 ದಾಖಲೆಗಳನ್ನು ಗುರುತಿಸಿಕೊಳ್ಳಲಾಗಿದೆ. ಪ್ರಕರಣದ ಸಾಕ್ಷ್ಯ ದಾಖಲೆಗಳು ಹಾಗೂ ಪೂರಕ ಸಾಕ್ಷ್ಯವನ್ನ, ವೈಜ್ಞಾನಿಕ ವರದಿಗಳು ಹಾಗೂ ವಾದ ಪ್ರತಿವಾದವನ್ನ ಆಲಿಸಿ ಆರೋಪಿತರ ವಿರುದ್ಧ ಅಪರಾಧವು ಸಾಬೀತಾಗಿದೆ ಎಂದು ತೀರ್ಮಾನಿಸಿ ನವೆಂಬರ್ 7ರಂದು ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, FTSC 2 ಪೋಕ್ಸೋ ವಿಶೇಷ ನ್ಯಾಯಾಲಯದ ಜಿಲ್ಲಾ ನ್ಯಾಯಾಧೀಶ ಮಾನು KS ಅವರು ತೀರ್ಪು ನೀಡಿದ್ದಾರೆ. ಕೊನೆಗೂ 3 ಆರೋಪಿಗಳಿಗೆ 1.20 ಲಕ್ಷ ರೂಪಾಯಿ ದಂಡ ಮತ್ತು ಮರಣದಂಡನೆ ಶಿಕ್ಷೆ. ಜೈಬನ್ ಆದಿವಾಸಿ ಮುಖೇಶ್ ಸಿಂಗ್ ಮತ್ತು ಮನೀಶ್ ತಿರ್ಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಅಪರಾಧಕ್ಕೆ ಭಾರತೀಯ ದಂಡ ಸಂಹಿತೆ ಕಲಂ 302, 376 DB, 120B ಮತ್ತು ಕಲಂ 6 ಪೋಕ್ಸೋ ಕಾಯ್ದೆಯಂತೆ ಮರಣದಂಡನೆ ವಿಧಿಸಿದ್ದಾರೆ. ಮಾತ್ರವಲ್ಲದೆ IPC ಕಲಂ 366A ಮತ್ತು 34 ಪ್ರಕಾರ 5 ವರ್ಷಗಳ ಕಾಲ ಜೈಲು ಮತ್ತು ತಲಾ 10,000 ರೂಪಾಯಿ ದಂಡ, ಕಲಂ 377 ಮತ್ತು 34 ಪ್ರಕಾರ 10 ವರ್ಷಗಳ ಕಾಲ ಜೈಲು ಮತ್ತು ತಲಾ 20,000 ರೂಪಾಯಿ ದಂಡ, ಕಲಂ 301 ಮತ್ತು 34 ಪ್ರಕಾರ 5 ವರ್ಷಗಳ ಕಾಲ ಜೈಲು ಮತ್ತು ತಲಾ 10,000 ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ. ಪ್ರಕರಣದಲ್ಲಿ ಆರಂಭಿಕವಾಗಿ ಕೆಲವು ಸಾಕ್ಷಿದಾರರನ್ನ ಹಿಂದಿನ ನಿವೃತ್ತ ಅಭಿಯೋಜಕ ವೆಂಕಟರಮಣ ಸ್ವಾಮಿ ಅವರು ನಡೆಸಿದ್ದು, ಅನಂತರ ಸರ್ಕಾರದ ಮತ್ತು ಸಂತ್ರಸ್ತರ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆ ಬದರಿನಾಥ ರಾಯರಿ ಇವರು ಇತರ ಸಾಕ್ಷಿದಾರರನ್ನ ವಿಚಾರಿಸಿ ವಾದ ಮಂಡಿಸಿದ್ದರು. VC ಮೂಲಕ ಶಿಕ್ಷೆ ಪ್ರಕಟ. ಶಿಕ್ಷೆ ಪ್ರಕಟಿಸುವ ವೇಳೆ ಆರೋಪಿಗಳನ್ನ ಮಂಗಳೂರಿನ ಕೇಂದ್ರ ಕಾರಾಗೃಹದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಆರೋಪಿಗಳು ಶಿಕ್ಷೆ ಪ್ರಕಟಿಸುವ ವೇಳೆ ಸಮಾಧಾನ ಚಿತ್ತದಿಂದಲೇ ಇದ್ದರು. ನಾವು ತಪ್ಪು ಮಾಡಿಲ್ಲ ಎಂದಷ್ಟೇ ನ್ಯಾಯಾಧೀಶರ ಮುಂದೆ ಅಲವತ್ತುಕೊಂಡಿದ್ದಾರೆ. ಬಂಧನವಾದ ದಿನದಿಂದಲೇ 3 ಕಾರಾಗೃಹದಲ್ಲೇ ಇದ್ದರು. ವಿರಳಾತಿ ವಿರಳ ಪ್ರಕರಣವೆಂದು ಪರಿಗಣನೆ. ಪೋಕ್ಸೋ ಕಾಯ್ದೆ ಬಂದ ಮೇಲೆ ವಿಶೇಷ ಕೋರ್ಟ್ ರಚನೆ ಮಾಡಲಾಗಿದೆ. ಇಂತಹ ಪ್ರಕರಣಗಳನ್ನ 1 ವರ್ಷದೊಳಗೆ ಇತ್ಯರ್ಥಗೊಳಿಸಬೇಕು ಎನ್ನುವ ಸೂಚನೆ ಇದ್ದು, ಅದರಂತೆ ಪ್ರಕರಣಗಳನ್ನ ಬೇಗನೆ ಮುಗಿಸಲಾಗುತ್ತಿದೆ. ಈ ಪ್ರಕರಣದ ವಿಚಾರಣೆಯನ್ನ ಶೀಘ್ರದಲ್ಲೇ ಪೂರ್ಣಗೊಳಿಸಿ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಲಾಗಿದೆ. ಪುಟ್ಟ ಬಾಲಕಿಯನ್ನ ಅಮಾನುಷವಾಗಿ ಅತ್ಯಾಚಾರ ನಡೆಸಿ ಕೊಲೆ ನಡೆಸಿರುವುದರಿಂದ ಕೃತ್ಯದಲ್ಲಿ ಭಾಗಿಯಾಗಿರುವವರಿಗೆ ಮರಣದಂಡನೆ ಆಗಲೇಬೇಕು ಎನ್ನುವ ಉದ್ದೇಶದಿಂದಲೇ ಪ್ರಕರಣದಲ್ಲಿ ಆರಂಭದಿಂದಲೂ ವಾದವನ್ನ ಮಂಡನೆ ಮಾಡಲಾಗಿದೆ. ವಿರಳಾತಿ ವಿರಳ ಪ್ರಕರಣವೆಂದು ಪರಿಗಣಿಸುವಂತೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು. ಹಾಗಾಗಿ ಮರಣದಂಡನೆಯನ್ನೇ ನ್ಯಾಯಾಧೀಶರು ವಿಧಿಸಿದ್ದಾರೆ ಎಂದು ಸರ್ಕಾರಿ ಅಭಿಯೋಜಕ ಬದರಿನಾಥ ನಾಯರಿ ತಿಳಿಸಿದ್ದಾರೆ. ಒಟ್ಟು 5 ಲಕ್ಷ ರೂಪಾಯಿ ಪರಿಹಾರ. ದಂಡದ ಹಣವಾದ ಒಟ್ಟು 1.20 ಲಕ್ಷ ರೂಪಾಯಿ ಹಣವನ್ನ ಮೃತ ಬಾಲಕಿಯ ಹೆತ್ತವರಿಗೆ ಪಾವತಿಸುವಂತೆ ನ್ಯಾಯಾಲಯ ಆದೇಶಿಸಿದೆ. ದಂಡ ಪ್ರಕ್ರಿಯೆ ಸಂಹಿತೆಯ ಕಲಂ
357A ಪ್ರಕಾರ ಮತ್ತು ಸಂತ್ರಸ್ತರ ಪರಿಹಾರ ಯೋಜನೆಯಡಿಯಲ್ಲಿ ಬಾಲಕಿಯ ಹೆತ್ತವರಿಗೆ ಹೆಚ್ಚುವರಿಯಾಗಿ 3.80 ಲಕ್ಷ ರೂಪಾಯಿ ಪರಿಹಾರವನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ನೀಡುವಂತೆ ತೀರ್ಪಿನಲ್ಲಿ ನಿರ್ದೇಶನ ನೀಡಿದೆ. ಪೋಕ್ಸೋ ನ್ಯಾಯಾಲಯದಲ್ಲಿ ಪ್ರಕಟವಾದ ಪ್ರಥಮ ಮರಣದಂಡನೆ. ಮಂಗಳೂರಿನ ಪೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ ಮರಣದಂಡನೆ ಶಿಕ್ಷೆ ವಿಧಿಸಿರುವಂತಹ ಪ್ರಥಮ ಪ್ರಕರಣ ಇದಾಗಿದೆ. ಕರಾವಳಿಯ ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಪೋಕ್ಸೋ ನ್ಯಾಯಾಲಯದಲ್ಲಿ ಮರಣದಂಡನೆ ವಿಧಿಸಿರುವ ಉದಾಹರಣೆ ಇಲ್ಲ ಎಂದು ಕೆ ಬದ್ರಿನಾಥ ನಾಯರಿ ಅವರು ತಿಳಿಸಿದ್ದಾರೆ. ಸೈನೈಡ್ ಮೋಹನನಿಗೂ ಮರಣದಂಡನೆಯಾಗಿತ್ತು. ಮಂಗಳೂರಿನಲ್ಲಿರುವ 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 2013 ಮತ್ತು 2019ರಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿ ಶಿಕ್ಷಕ ಸೈನೈಡ್ ಮೋಹನ್ನಿಗೂ ಮರಣದಂಡನೆ ಶಿಕ್ಷೆ ವಿಧಿಸಿ ತೀರ್ಪು ನೀಡಿತ್ತು. ಈತ 20 ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಬಳಿಕ ಅವರಿಗೆ ಸೈನೈಡ್ ನೀಡಿ ಹತ್ಯೆ ಮಾಡಿದ್ದ. ಈತನ ಮೇಲಿನ ಆರೋಪ ಸಾಬೀತಾಗಿತ್ತು. ಈತ ಈಗ ಜೈಲಿನಲ್ಲಿದ್ದಾನೆ. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರ ಸರ್ಕಾರಿ ಅಭಿಯೋಜಕಿ ಜುಡಿತ್ ವೋಲ್ಗಾ ಮಾರ್ಗರೆಟ್ ಕ್ರಾಸ್ತಾ ಅವರು ವಾದಿಸಿದ್ದರು. ಸದ್ಯ ಈಗ ತಮ್ಗಳಿಗೆ ನೆನಪಿಗೆ ಬಂದಿರಬಹುದು ಪರಾರಿಯಲ್ಲಿ ನಡೆದಿರುವಂತಹ ಘಟನೆ. ಅಂದರೆ ವಾಮಂಜೂರು ಸಮೀಪ ಉಳಾಯಿ ಬೆಟ್ಟು ಅಲ್ಲಿ ಪರಾರಿಯಲ್ಲಿ ಹೆಂಚಿನ ಫ್ಯಾಕ್ಟರಿಯಲ್ಲಿ ನಡೆದಿರುವಂತಹ ಈ ಒಂದು ದುರ್ಘಟನೆ ಇಡೀ ನಮ್ಮ ಕರಾವಳಿ ಭಾಗ ಬೆಚ್ಚಿ ಬೀಳುವಂತೆ ಮಾಡಿದಂತಹ ಈ ಒಂದು ಗ್ಯಾಂಗ್ ರೇಪ್ ಪ್ರಕರಣ. ಅಂದರೆ ಇಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಪೈಶಾಚಿಕ ಕೃತ್ಯ 2021ರಲ್ಲಿ ನಡೆದು ಹೋಗಿತ್ತು. ಆ ಸಂದರ್ಭ ಏನೂ ಅರಿಯದಂತಹ ಮುಗ್ಧ ಮಗು, ಆ ಮುಗ್ಧ ಮಗುವಿಗೆ ಚಾಕ್ಲೇಟ್ನ ಆಸೆ ತೋರಿಸಿದಂತಹ ಈ ನೀಚರು, ಈ ಕಿರಾತಕರು ಮಾಡಿದಂತಹ ಈ ಒಂದು ಪೈಶಾಚಿಕವಾಗಿರುವಂಥ ಕೃತ್ಯ ಬಹಳಷ್ಟು ಜನರು ಹೇಳಿದರು ಇದಕ್ಕೆ ಶಿಕ್ಷೆ ಆಗುವಂಥದ್ದು ಸಾಧ್ಯವೇ ಇಲ್ಲ, ಇದು ಬಹಳಷ್ಟು ಕಷ್ಟ ಅನ್ನುವಂಥದ್ದು. ಆದರೆ ಶಿಕ್ಷೆ ಆಗಿದೆ. ಈ ಸಂದರ್ಭ ನಾವು ನಿಜವಾಗ್ಲೂ ಕೂಡ ಇವರ ಪರ, ಸಂತ್ರಸ್ತರ ಪರ ವಾದಿಸಿದಂತಹ ವಕೀಲರನ್ನು ನಾವು ನಿಜವಾಗ್ಲೂ ಕೂಡ ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ಈಸ್ ದ ರಿಯಲ್ ಹೀರೋ ಅನ್ನುವಂಥದ್ದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಕೆ ಬದ್ರಿನಾಥ್ ನಾಯರಿ ಅವರು ಆರಂಭಿಕವಾಗಿ ಕೆಲವು ಸಾಕ್ಷಿದಾರರನ್ನು ಹಿಂದಿನ ನಿವೃತ್ತ ಅಭಿಯೋಜಕರಾಗಿರುವಂತಹ ವೆಂಕಟರಮಣ ಸ್ವಾಮಿ ಅವರು ನಡೆಸಿರ್ತಾರೆ. ನಂತರ ಸರ್ಕಾರದ ಮತ್ತು ಸಂತ್ರಸ್ತರ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆ ಬದ್ರಿನಾಥ್ ನಾಯರ್ ಅವರು ಇತರ ಸಾಕ್ಷಿದಾರರನ್ನು ವಿಚಾರಿಸಿ ವಾದವನ್ನು ಮಂಡಿಸ್ತಾರೆ. ಇದೇ ಪ್ರಪ್ರಥಮ ಬಾರಿಗೆ ಮಂಗಳೂರು ನ್ಯಾಯಾಲಯದಲ್ಲಿ ಸೈನೈಡ್ ಮೋಹನ್ ಬಳಿಕ ಈ 3 ಕಿರಾತಕರಿಗೆ ಮರಣದಂಡನೆ ವಿಧಿಸಿದಂತಹ ಮಂಗಳೂರು ನ್ಯಾಯಾಲಯ ಸೈನೈಡ್ ಮೋಹನ್ ಬಗ್ಗೆಯೂ ಕೂಡ ತಮ್ಗಳಿಗೆ ಗೊತ್ತಿದೆ, ಯಾವ ರೀತಿ ಆತ ಕಿರಾತಕನಾಗಿದ್ದ ಅನ್ನುವಂಥದ್ದು. ಇವೆಲ್ಲದರ ಜೊತೆಗೆ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ ಮೊದಲ ಮರಣದಂಡನೆ ಪ್ರಕರಣ ಇದು, ಮರಣದಂಡನೆ ಶಿಕ್ಷೆಯ ಪ್ರಕಟ ಇದು. ಸಾಗಿದಾಗೆ ಈ ಬಗ್ಗೆ ಈ ಒಂದು ಪ್ರಕರಣದಲ್ಲಿ ನಾನು ಆಗಲೇ ಹೇಳಿದಾಗೆ ನಮ್ಮ ಕುಡ್ಲ ವಾಹಿನಿ ಈ ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸಿದಂತಹ ಪೈಶಾಚಿಕ ಕೃತ್ಯದ ಬಗ್ಗೆ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ, ಜೊತೆಗೆ 2-3 ಚರ್ಚೆಗಳನ್ನು ಮಾಡಿದ್ವಿ. ಆ ಸಂದರ್ಭ ಬಹಳಷ್ಟು ಜನರು, ಮಂಗಳೂರಿನ ಜನರು ಹೇಳಿರುವಂಥದ್ದು ಇಷ್ಟೇ, ಇದಕ್ಕೆ ನ್ಯಾಯ ಸಿಗಲ್ಲ, ಇದು ಬಹಳಷ್ಟು ಕಷ್ಟ ಇದೆ ಅನ್ನುವಂಥದ್ದು. ಯಾಕೆಂದರೆ ಇದು ಪಾಪ ಕಡು ಬಡವರು, ಸಮಾಜದ ಕಟ್ಟಕಡೆಯ ವ್ಯಕ್ತಿ, ಹಂಚಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪುಟ್ಟ ಮಗು. ಸೊ ಹಾಗಿದ್ದಾಗ ನ್ಯಾಯ ಸಿಗಲ್ಲ ಅನ್ನೋಂಥದ್ದರೆ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸಂದರ್ಭ ಇದಕ್ಕೆ ಬಹಳಷ್ಟು ಗಟ್ಟಿಯಾಗಿ ಆ ಪುಟ್ಟ ಮಗುವಿನ ಪರ ಧ್ವನಿ ಎತ್ತಿದಂತಹ ಮಹಿಳಾ ಪರ ಹೋರಾಟಗಾರ್ತಿಯೂ ಕೂಡ ಹೌದು ಪ್ರತಿಭಾ ಕುಳಾಯ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಿಭಾ ಕುಳಾಯ್ ಅಂತ ಬಂದಾಗ ಕಳೆದ ಬಾರಿ ಒಂದು ಘಟನೆ ಕೂಡ ಆಗಿದ್ದಾಗ ಬಹಳಷ್ಟು ತೀಕ್ಷ್ಣವಾಗಿ ಖಂಡಿಸಿದ್ರು ಪ್ರತಿಭಾ ಕುಳಾಯ್ ಅವರು. ಇದು ಸರ್ಕಾರದ ಗಮನಕ್ಕೆ ಬರಬೇಕು, ಜೊತೆಗೆ ಇದಕ್ಕೆ ನ್ಯಾಯ ಸಿಗಬೇಕು ಆ ಮಗುವಿಗೆ ಅನ್ನುವಂಥ ನಿಟ್ಟಿನಲ್ಲಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿಭಾ ಕುಳಾಯ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಸದ್ಯ ಇಡೀ ನಮ್ಮ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ 2021ರಲ್ಲಿ ನಡೆದಿತ್ತು ಪರಾರಿಯಲ್ಲಿ. ಜೊತೆಗೆ ಈ ಬಗ್ಗೆ ತಾವು ಕೂಡ ಧ್ವನಿಯನ್ನು ಎತ್ತಿದ್ರಿ. ಆ ಒಂದು ಮಗುವಿಗೆ ಯಾರು ಈ ರೀತಿ ಪೈಶಾಚಿಕ ಕೃತ್ಯ ನಡೆಸಿದ್ದಾರೆ ಅವರಿಗೆ ಕಠಿಣವಾಗಿರುವಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದು. ಈ ಸಂದರ್ಭ ಬಹಳಷ್ಟು ಜನರು ಅನ್ಕೊಂಡಿದ್ರು ಇಲ್ಲ ಇದು ಸಾಧ್ಯ ಇಲ್ಲ, ನಾವುಗಳು ಕೂಡ ಸೇರಿ. ಆದರೆ ಈಗ ಶಿಕ್ಷೆ ಪ್ರಕಟವಾಗಿದೆ, ಮರಣದಂಡನೆ ಶಿಕ್ಷೆ ಸಿಕ್ಕಿದೆ ಅವರುಗಳಿಗೆ. ಫಸ್ಟ್ ಶಿಕ್ಷನ್ ಮೇಡಮ್ ಏನು ಹೇಳ್ತೀರಾ ಮೇಡಮ್? ತುಂಬಾ ಖುಷಿ ಆಯ್ತು.
ಯಾಕೆಂದ್ರೆ ಇಂತ ಒಂದು ಎಕ್ಸಾಂಪಲ್ ನಾವು ಸೊಸೈಟಿಯಲ್ಲಿ ಸೆಟ್ ಮಾಡಿದ್ರೆ ಹಾ ಖಂಡಿತವಾಗಿ ಇನ್ನಷ್ಟು ಇಂತ ಪ್ರಕರಣಗಳು ಕಡಿಮೆ ಆಗ್ತದೆ. ಎಸ್ ಯಾಕೆಂದ್ರೆ ನಾವು ನೋಡ್ತಾ ಬಂದಿದ್ದೇವೆ, ಹಾ ಇದು ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಿದೆ, ಎಷ್ಟೊಂದು ಪ್ರಕರಣ ಅದರ ನಂತರನೂ ಆಯ್ತು ಮಂಗಳೂರಲ್ಲಿ. ಹಾ ಕರೆಕ್ಟ್. ಅದಕ್ಕೂ ಯಾಕೆಂದ್ರೆ ನಂಗೆ ನೆನಪಿದೆ, ಈ ಮಗು ಪ್ರಕರಣ ಆದ ಟೈಮಲ್ಲಿ ಹಾ ಇನ್ನೊಂದು ಮಗು ಹೌದು ಹೌದು 7 years ಆಗಿತ್ತು. ಕರೆಕ್ಟ್. ಅದನ್ನು ಈ ಬಂದರಲ್ಲಿ ಸೀಳಿ ಅದನ್ನು ಉಪ್ಪಿನ ನೀರು ಒಳಗೆ ಹಾಕಿಬಿಟ್ಟಿದ್ರು. ಕರೆಕ್ಟ್ ಕರೆಕ್ಟ್. ಸೀಳಿ ಅದನ್ನು ರೇಟ್ ಮಾಡಿ ಅದನ್ನು ಕೊಂಡೋಗಿ ಉಪ್ಪಿನ ನೀರು, ಮೀನು ಮಾಡುವಂತದ್ದು ನೀರು ಏನಿದೆ ಅದರೊಳಗೆ ಹಾಕಿದ್ರು. ಆ ಮಗುವಿಗೂ ನ್ಯಾಯ ಸಿಗ್ಬೇಕು. ಬಟ್ ಈ ತೀರ್ಪು ಏನಿದೆ ಒಂದು ದೊಡ್ಡ ರಿಲೀಫ್ ಅಂತ ಹೇಳಿಕ್ಕಿರ್ತೇನೆ. ಯಾಕೆಂದ್ರೆ ಇದು ಆದಷ್ಟು ನಾವು ಪ್ರಚಾರ ಮಾಡ್ಬೇಕು ನಮ್ಮ ಜಿಲ್ಲೆಯಲ್ಲಿ. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇಂಥ ಒಂದು ತೀರ್ಪು ಬಂದಿದೆ, ಅದನ್ನು ನಾವು ಪ್ರಚಾರ ಮಾಡ್ಬೇಕು. ಇಂಥ ಕಾಮುಕರ ಕಿವಿಗೆ ಇದು ಬೀಳ್ಬೇಕು. ಇದ್ದಾಗ ಮಾತ್ರ ಇಂಥ ಪ್ರಕರಣಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ನಿಜ ನಿಜ ನಿಜ. ಮತ್ತೆ ಕಾನೂನಲ್ಲಿ ಯಾವ್ದು ಆಗುದಿಲ್ಲ ಅಂತ ಏನೂ ಇಲ್ಲ ಅಲ್ವಾ. ನಮ್ಮೆಲ್ಲರಿಗೂ ಎಲ್ಲೋ ಒಂದು ಕಡೆ ಆಶಾಭಾವನೆಗಳು ಇದೆ. ಮತ್ತೆ ನಾವು ಇವಾಗ ಡೆವಲಪ್ ಆಗ್ತಾ ಇದ್ದೇವೆ, ಎಜುಕೇಶನ್ ಆಗಿದ್ದೇವೆ. ಈ ಸಂದರ್ಭದಲ್ಲಿ ಜನರಿಗೆ ಗೊತ್ತಿಲ್ಲ ಯಾವ ರೀತಿ ಹೋರಾಟ ಮಾಡ್ಬೇಕು ಅಂತ ಹೇಳಿ. ಯಾರು ದಡ್ಡರಲ್ಲ. ಖಂಡಿತವಾಗಿ ಇವರು ಹೈಯರ್ ಕೋರ್ಟ್ ಗಳಿಗೆ ಅಪೀಲ್ ಮಾಡ್ತಾರೆ. ಬಟ್ ನಾವು ತುಂಬಾ ನೀಡ್ ಟು ಬಿ ವೆರಿ ಕೇರ್ಫುಲ್ ಅಂಡ್ ವೆರಿ ಇದನ್ನ ಫಾಲೋ ಅಪ್ ಮಾಡ್ಕೊಳ್ತಾ ಇರ್ಬೇಕು. ಯಾಕೆಂದ್ರೆ ಮತ್ತೆ ಇನ್ನು ಹೈಯರ್ ಕೋರ್ಟ್ ಗೆಲ್ಲ ಹೋಗುವಾಗ ಆಚೆ ಈಚೆ ದಾರಿ ತಪ್ಪೋ ಸಾಧ್ಯತೆಗಳು ಇದೆ. ಹಾಗಾಗಿ ಇದು ಇವಾಗ ತೀರ್ಪು ಬಂದಿದ್ದಷ್ಟೇ. ಬಟ್ ಅಫ್ಕೋರ್ಸ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ, ಇದೆಲ್ಲ ಮಾಡ್ತಾರೆ. ಅಲ್ಲೂ ಇವರಿಗೆ ಇಂಥದೇ ಶಿಕ್ಷೆ ಆಗ್ತದೆ ಅಂತ ಇರೋ ಭರವಸೆ, ನಂಬಿಕೆ ನಮ್ಮಲ್ಲಿ ಇದೆ. ಮತ್ತೆ ಅಲ್ಲಿ ಎಲ್ಲ ಯಾರು ಈ ಕಾಮುಕರು ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ, ಅವರಿಗೆ ಇದು ಒಂದು ಇಟ್ ಈಸ್ ಒನ್ ಎಲ್ರಾಮ್ ಬೆಲ್ ಅಂತ ಹೇಳ್ಲಿಕ್ಕೆ ಇರ್ತೇನೆ. ಯಾಕೆಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕೃತ್ಯ ಯಾವ ಹೆಣ್ಣು ಮಕ್ಕಳಿಗೆ ಮಾಡಿದ್ರು ನೆಕ್ಸ್ಟ್ ನಿಮಗೂ ಗಲ್ಲು ಶಿಕ್ಷೆ ಆಗುದಂತೂ ಖಂಡಿತ ಅಲ್ವಾ. ಎಸ್ ಎಸ್. ಜೊತೆಗೆ ಇದು ಯಾಕೆ ವಿಶೇಷ ಅಂತ ಬಂದಾಗ ವಿರಳಾತಿ ವಿರಳವಾಗಿರುವಂತಹ ಒಂದು ಪ್ರಕರಣ. ಅದರಲ್ಲೂ ಕೂಡ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ ಮೊದಲ ಮರಣದಂಡನೆ ಶಿಕ್ಷೆ ಪ್ರಕಟಣೆ ಆಗಿರುವಂತಹ ಒಂದು ಪ್ರಕರಣ ಇದು. ಸೊ ಹಾಗಿದ್ದಾಗ ಇಲ್ಲಿ ಈ ಒಂದು ವಿಚಾರವನ್ನ ಯಾಕೆ ನಾವು ಪ್ರಸ್ತಾಪ ಮಾಡಬೇಕು ಅಂತ ಬಂದಾಗ ಬಹಳಷ್ಟು ಜನರು ಅನ್ಕೊಂಡಿದ್ರು, ಇಲ್ಲ ಇಲ್ಲಿ ನ್ಯಾಯ ದೇವತೆ ಕಣ್ಣು ತೆರೆಯುವಂಥದ್ದು ಬಹಳಷ್ಟು ಕಷ್ಟ. ಯಾಕಂದ್ರೆ ಆ ಒಂದು ಮಗುವಿನ ತಂದೆ ತಾಯಿ ಕೂಡ ಆ ಒಂದು ಹಂಚಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅತಿ ಕಡು ಬಡವ ಕಾರ್ಮಿಕರು. ಸೊ ಅವರು ಕೂಡ ಸರಿಯಾಗಿರುವಂತಹ ಶಿಕ್ಷಣ ಇರಲಿಲ್ಲ. ಸೊ ಹಾಗಿದ್ದಾಗ ಆ ಮಗುವಿನ ಕತೆ ಬಹಳ ಜನರು ಹೇಳ್ತಾ ಇದ್ರು, ನಿಮ್ಗಳಿಗೆ ಗೊತ್ತಿದೆ ಮೇಡಮ್. ಸೊ ಹಾಗಿದ್ದಾಗ ಮಗು ಬಡವರ ಮನೆಗೆ ಸೇರಿದಂತ, ಇನ್ನೊಂದು ಅದು ಹೊರ ರಾಜ್ಯದ ಮಗು, ನಮ್ಮ ಜಿಲ್ಲೆಯ ಮಗು ಅಲ್ಲ. ಹಾಗಿರುವಾಗ ಹೆಚ್ಚಿನ ಸಂದರ್ಭದಲ್ಲಿ ಅಂತವರಿಗೆ ನ್ಯಾಯ ಸಿಗುದು ಬಹಳ ಕಷ್ಟ, ಬಹಳ ಕಡಿಮೆ. ಯಾಕೆಂದ್ರೆ ಈಗ ಪ್ರೆಸೆಂಟ್ ಈಗ ಇಲ್ಲಿ ಇನ್ನೊಂದು ಗಮನಿಸಬೇಕು, ಈ ಅಪೋಸಿಟ್ ಇಂಥ ಕೃತ್ಯಗಳನ್ನು ಯಾರು ಮಾಡಿದ್ದಾರೆ ಅವರು ಲೇಬರ್ ಕ್ಲಾಸ್ ನವರೇ. ಅದೇ ದುಡ್ಡಿದ್ದವರು ಮಾಡಿದ್ರೆ ನಾನಂತೂ ಹೊರಗೆ ಬರ್ತಾ ಇದ್ರು. ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರು ಇರ್ಲಿಲ್ಲ. ಹಾಗಾಗಿ ಇವರಿಗೆ ಗಲ್ಲು ಶಿಕ್ಷೆ ಆಗಿದೆ. ಒಂದು ಅವರು ಹೊರ ದೇಶದವರು, ಹೊರ ರಾಜ್ಯದವರು. ಆದ್ರೆ ತೊಂದರೆ ಇಲ್ಲ, ಏನೇ ಆಗ್ಲಿ ಕಾಮುಕನಿಗೆ ನಾನು ಯಾವಾಗ್ಲೂ ಹೇಳ್ತೇನೆ, ಅವನಿಗೆ ಧರ್ಮ ಇಲ್ಲ, ಜಾತಿ ಇಲ್ಲ, ಅವನು ಮನುಷ್ಯನಾಗಿ ಬದುಕಲಿಕ್ಕೆ ಈ ಸೊಸೈಟಿಯಲ್ಲಿ ಯೋಗ್ಯತೆ ಇಲ್ಲದ ವ್ಯಕ್ತಿ. ಅವನು ಜೈಲು ಒಳಗೂ ಬದುಕಬಾರ್ದು, ಅವನು ಸಾಯ್ಬೇಕು. ಬೇರೆಯವ್ರನ್ನು ಸಾಯಿಸುವವನು ಅವನು ಸಾಯ್ಬೇಕು. ಹಾಗಾಗಿ ಒಂದು ಒಳ್ಳೆ ತೀರ್ಪನ್ನು ಕೊಟ್ಟಿದೆ ನ್ಯಾಯಾಲಯ. ಅದರ ಮೇಲೆ ಇನ್ನಷ್ಟು ಭರವಸೆ, ನಂಬಿಕೆ ಒಂದು ಹುಟ್ಟುವಂತಾಗಿದೆ. ನಿಜ, ಸತ್ಯ ಸತ್ಯ. ಯಾಕಂದ್ರೆ ಬಹಳ ಜನರು ಇದು ಕಷ್ಟ ಅಂತ ಅನ್ಕೊಂಡಿದ್ವಿ. ಜೊತೆಗೆ ಬಹಳ ಜನರಿಗೆ ಇದು ನೆನಪಿಲ್ಲ. ಯಾಕಂದ್ರೆ 2011ರಲ್ಲಿ ನಾವು ಇದರಲ್ಲಿ 21ರಲ್ಲಿ ಇದರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಬಹಳಷ್ಟು ಚರ್ಚೆ ಆಗಿತ್ತು. ತದನಂತರ ಏನಾಯ್ತು, ಏನ್ ಕತೆ ಅನ್ನೋದು ನೆನಪಿಲ್ಲ. ಆದ್ರೆ ಈಗ ಈ ತೀರ್ಪು ಬಂದಾಗ ಜನರಿಗೆ ಮತ್ತೆ ಒಂದು ನ್ಯಾಯಾಲಯದ ಮೇಲೆ, ಕಾನೂನಿನ ಮೇಲೆ ಒಂದು ನಂಬಿಕೆ ಬಂದಿದೆ. ಜೊತೆಗೆ ಬಡವರಿಗೂ ಕೂಡ ನ್ಯಾಯ ಸಿಗುತ್ತೆ. ಜೊತೆಗೆ ಈ ಕಿರಾತಕರು ಇನ್ನೂ ಕೂಡ ಇದ್ದಾರೆ, ಇಂತಹ ಒಂದು ಘಟನೆ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ವಿಷಯ ಇದೆ, ಯೂಶುವಲಿ ಇಂಥ ತೀರ್ಪುಗಳೆಲ್ಲ ಬರುವಾಗ 10 ವರ್ಷ 15 ವರ್ಷ ಎಲ್ಲ ಆಗ್ತದೆ. ಹೌದು ನಿಜ, ಇಮಿಡಿಯೇಟ್ ಆಗಿದೆ. ನಿಜ. ಯಾಕೆಂದ್ರೆ 10 ವರ್ಷ 11 ವರ್ಷ 15 ವರ್ಷ ಆದಾಗ ಮನೆಯವರಿಗೂ ಬೇಸತ್ತು ಹೋಗ್ತಾರೆ, ಮರ್ತು ಬಿಡ್ತಾರೆ. ಕೂಲಿ ಕಾರ್ಮಿಕರು ಹೊಟ್ಟೆಗೆ ಬೇಕಾಗಿ ಯಾವ ಊರಿಗೆ ದೇಶಕ್ಕೆ ಹೋಗಿ ಅವ್ರು ದುಡಿಯೋರು.
ಇಲ್ಲಿ ಬಂದಿದ್ದಾರೆ. ಎಷ್ಟು ಸಮಯ ಅಂತ ಈ ಕೋರ್ಟ್ ಅಲೆದಾಡ್ಲಿಕ್ಕೆ ಇದೆ ಅವರಿಗೆ. ಕರೆಕ್ಟ್ ಕರೆಕ್ಟ್. 10 ವರ್ಷ 5 ವರ್ಷ ಆದ ಕೂಡಲೇ ಅವರಿಗೂ ಅದು ಸಾಕಾಗಿ ಹೋಗ್ತದೆ. ಮಗು ಹೇಗೋ ಕಳ್ಕೊಂಡಿದ್ದಾರೆ. ಹೌದು ಹೌದು, ನಿಜ ನಿಜ. ಮಗುವೇ ಇಲ್ಲ ಅಂತ ಆದ್ಮೇಲೆ ಅವರು ಬದುಕಬೇಕಲ್ಲ. ಹೌದು, ಯಾರಿಗೋಸ್ಕರ ಫೈಟ್ ಮಾಡೋದು ಅನ್ನುವಂಥದ್ದು ಬರುತ್ತೆ. ಹೌದು, ಬಟ್ ಇದು ಇನ್ನೊಂದು ಒಳ್ಳೆಯ ವಿಷಯ, ಯಾಕಂದ್ರೆ ಇಮಿಡಿಯೇಟ್ ಆಗಿ ತೀರ್ಪು ಬಂದಿದೆ. ನಿಜ ನಿಜ. ಎಸ್ ಮೇಡಮ್, ಎಸ್. ಅಂತೂ ಇಂತೂ ಒಂದು ಹಂತಕ್ಕಾದ್ರೂ ಕೂಡ ಪಾಪ ಮಗುವಿನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಈ ಮೂಲಕ ನಮ್ಗಳ ಭಾವನೆ. ಸೆಲೆಬ್ರೇಷನ್ ಮಾಡುವಂತ ವಿಷಯ, ಯಾಕೆಂದ್ರೆ ಇನ್ನು ನಾನು ಹೇಳಿದ ಹಾಗೆ ಹೈಯರ್ ಕೋರ್ಟ್ ಇಲ್ಲ, ಅದು ಪರ್ಫೆಕ್ಟ್. ಬಟ್ ಅಲ್ಲ ಅದು ಪರ್ಫೆಕ್ಟ್ ಜಾಸ್ತಿ ಇದೆ, ಹೋಗೇ ಹೋಗ್ತಾರೆ. ಬಟ್ ಫೈನಲ್ ಯಾವಾಗ ಗೊತ್ತಾ ನಾವು ಖುಷಿ ಪಡಬೇಕು ಅಂದ್ರೆ ಈ ಸುಪ್ರೀಂ ಕೋರ್ಟ್ ವರೆಗೆ ಅವ್ರು ಯಾವಾಗ ಹೋಗ್ತಾರೆ. ಹೌದಪ್ಪ, ಇಲ್ಲ ಅವ್ರಿಗೆ ಇದೇ ಜಡ್ಜ್ಮೆಂಟ್ ಸಿಕ್ಕಿದ್ದು ಅಂತಾದ್ರೆ ಆ ದಿನ ನಾವು ಖುಷಿ ಪಡ್ತೀವಿ. ಕರೆಕ್ಟ್ ಕರೆಕ್ಟ್, ಪರ್ಫೆಕ್ಟ್. ಅದು ಎರಡು ಮಾತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಮೊದಲ ಹಂತದಲ್ಲಾದ್ರೂ ಕೂಡ ಪಾಪ ಆ ಒಂದು ತಂದೆ ತಾಯಿಗೆ ಸ್ವಲ್ಪ ಆದ್ರೂ ನಿರಾಳ ಸಿಕ್ಕಿರಬಹುದು ಅನ್ನುವಂಥ ನಮ್ಮ ಭಾವನೆ. ಇವೆಲ್ಲದರ ಜೊತೆಗೆ ಈ ರೀತಿ ಯಾರು ರೇಪ್ಗೆಲ್ಲ ಕೇಸ್ಗಳಿಗೆಲ್ಲ ಯಾವುದು ಕೂಡ ಶಿಕ್ಷೆ ಆಗಲ್ಲ ಅಂತ ಅನ್ಕೊಳ್ತಾರೆ. ಎಸ್, ಒಂದು ಹಂತದಲ್ಲಾದ್ರೂ ಶಿಕ್ಷೆ ಪ್ರಕಟ ಆಗುತ್ತೆ ಅನ್ನುವಂಥದ್ದು ಕೂಡ ನಮ್ಮ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯ ತೋರಿಸಿದೆ. ಸೊ ಹಾಗಿದ್ದಾಗ ಎಸ್ ಮೇಡಮ್, ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಕುಳ್ಳ ಬಾಯಿನಿ ಜೊತೆ ಮಾತಾಡಿದ ಕೇಸ್ ಇದು ಪ್ರತಿಭಾ ಕುಳ ಅವರ ಮಾತುಗಳು. ಎಸ್, ಇದೇನು ಫೈನಲ್ ಅಲ್ಲ, ಬಟ್ ಸ್ಟಿಲ್ ಕಾನೂನು ಜೊತೆಗೆ ನ್ಯಾಯದೇವತೆ ಕಣ್ಣು ಮುಚ್ಚಿಲ್ಲ, ಕಣ್ಣು ತೆರೆದಿದ್ದಾಳೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯದ ವಿಚಾರ. ಯಾಕಂದರೆ ಇದು ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಈ ಕೇಸ್. ಜೊತೆಗೆ ಇನ್ನೂ ಕೂಡ ಕಡು ಬಡವರಿಗೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗುತ್ತು ಅನ್ನೋದು ಸ್ವಲ್ಪ ಮಟ್ಟಿನ ಭರವಸೆ ಈ ಮೂಲಕ ಸಿಕ್ಕಿದೆ, ನೋ ಡೌಟ್. ಯಾಕಂದರೆ ಇಡೀ ನಮ್ಮ ಮಂಗಳೂರು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಪೈಶಾಚಿಕ ಕೃತ್ಯ. ಹಾಗಿದ್ದಾಗ ಮಂಗಳೂರಿನಲ್ಲಿ ಏನಾಗಿದೆ, ಇನ್ನು ಸುಪ್ರೀಂ ಕೋರ್ಟ್ಗೆ ಏನೋ ಹೋಗುತ್ತೆ, ಹೈಕೋರ್ಟಿಗೆ ಹೋಗುತ್ತೆ, ಅಥವಾ ಬೇರೆ ಬೇರೆ ಕೋರ್ಟಿಗೆ ಹೋಗುತ್ತೆ, ಇದೇನೇ ಇರಲಿ. ಆದರೆ ಮಂಗಳೂರು ನೋಡಿದಂತಹ ಈ ಒಂದು ಪ್ರಕರಣ ಏನಿದೆ, ಮಂಗಳೂರಿನ ನ್ಯಾಯಾಲಯದಲ್ಲಿ ಒಂದು ಮಟ್ಟಿಗಾದರೂ ಶಿಕ್ಷೆ ಪ್ರಕಟ ಆಗಿದೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗಾದರೂ ಕೂಡ ನಿರಾಳ ಆಗುವಂತಹ ವಿಚಾರ. ಆ ತಂದೆ ತಾಯಿಗಾದರೂ ಕೂಡ ಸ್ವಲ್ಪ ಆದರೂ ಕೂಡ ಇನ್ನು ಮುಂದಕ್ಕೆ ಅವ್ರು ಏನು ಕೇಸ್ ಹಾಕಿದ್ರು ಕೂಡ ಅಥವಾ ಹೈಯರ್ ಕೋರ್ಟಿಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಒಂದು ಹೋರಾಟ ಮಾಡೋದಕ್ಕಾದ್ರೂ ಧೈರ್ಯ ಸಿಗುತ್ತೆ ಬಹುಶಃ ಆ ಒಂದು ತಂದೆ ತಾಯಿಗಳಿಗೆ. ಎಸ್, ಏನಿದು ಕೇಸ್, ಏನಾಗಿದೆ ಈ ಬಗ್ಗೆ ನೋಡೋದಾದರೆ ಎಸ್ ಮಾಹಿತಿ ಬರ್ತಾ ಇದೆ, ನೋಡ್ಕೊಂಬನ್ನಿ. ಎಸ್, ನೆನಪಿದೆಯಾ ತಮ್ಗಳಿಗೆ ಕರಾವಳಿಯನ್ನ ಬೆಚ್ಚಿ ಬೀಳಿಸಿದಂತಹ ಪರಾರಿ ಗ್ಯಾಂಗ್ ರೇಪ್ ಅಂಡ್ ಮರ್ಡರ್ ಪ್ರಕರಣ? 8 ವರ್ಷದ ಬಾಲಕಿಯ ಅತ್ಯಾಚಾರಗೈದು ಹತ್ಯೆ ಮಾಡಿದಂತಹ 4 ಕಟುಕರು ಅವ್ರು ಏನಾದರೂ ಅನ್ನುವಂಥದ್ದೇ ಪ್ರಶ್ನೆ ಮಂಗಳೂರಿನ ಜನರು ಕೇಳ್ತಾ ಇದ್ರು. ಯಾಕಂದರೆ ಇದು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ವಾಮಂಜೂರು ಬಳಿ ಇರುವಂತಹ ಉಳಾಯಿಬೆಟ್ಟು, ಅಲ್ಲಿಯ ಪರಾರಿ ಹೆಂಚಿನ ಫ್ಯಾಕ್ಟರಿಯಲ್ಲಿ ನಡೆದಿರುವಂತಹ ಈ ಒಂದು ಘಟನೆ. 8 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಹತ್ಯೆ ಮಾಡ್ತಾರೆ ಈ 4 ಕಟುಕರು. ಸೊ ಹಾಗಿದ್ದಾಗ ಕೊನೆಗೂ ಕೂಡ ಆ 3 ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆಯಾಗಿದೆ. 3 ಆರೋಪಿಗಳಿಗೆ 1.20 ಲಕ್ಷ ರೂಪಾಯಿ ದಂಡ, ಅಂದರೆ ಮನೆಯವರೆಗೆ ನೀಡಬೇಕು, ಜೊತೆಗೆ ಮರಣದಂಡನೆ ಶಿಕ್ಷೆ ಪ್ರಕಟವಾಗಿದೆ. ಕೊನೆಗೂ 3 ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆ ಪ್ರಕಟ ಆಗಿರುವಂಥದ್ದು ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ ಮೊದಲ ಮರಣದಂಡನೆ ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ
ಮರಣದಂಡನೆ ಶಿಕ್ಷೆಯನ್ನು ಈ ಕಿರಾತಕರಿಗೆ ನ್ಯಾಯ ದೇವತೆ ಪ್ರಕಟಿಸಿದ್ದಾಳೆ. ಯಾಕೆಂದರೆ ಇವುಗಳಿಗೆ ಬದುಕಲಿಕ್ಕೆ ಯೋಗ್ಯತೆಯೇ ಇಲ್ಲ, ಅರ್ಹತೆಯೇ ಇಲ್ಲ. ಆ ಮುಖಗಳನ್ನು ನೋಡಿದಾಗ ಮೂವರ ಭಾವಚಿತ್ರವು ಕೂಡ ಮೂವರು ಸೇರಿಕೊಂಡು ಮಾಡಿರುವಂಥ ಈ ಕೃತ್ಯ. ಒಂದು ಕಡೆ ಜೈಬನ್ ಆದಿವಾಸಿ, ಮುಖೇಶ್ ಸಿಂಗ್ ಜೊತೆಗೆ ಮನೀಶ್ ತಿರ್ಕಿ, ಈ ಮೂವರು ಕಿರಾತಕರು ಮಾಡಿರುವಂತಹ ಈ ಒಂದು ಪೈಶಾಚಿಕವಾಗಿರುವಂತಹ ಕೃತ್ಯ ಇದು. ಇವರುಗಳಿಗೆ ಭಾರತೀಯ ದಂಡ ಸಂಹಿತೆ ಕಲಂ 302, 376 DB ಮತ್ತು ಕಲಂ 6 ಫೋಕ್ಸೋ ಕಾಯ್ದೆಯಂತೆ ಮರಣದಂಡನೆ ವಿಧಿಸಲಾಗಿದೆ. ಜೊತೆಗೆ ಸೈನೈಡ್ ಮೋಹನ್ನ ಬಳಿಕ ಈ ಮೂರು ಕಿರಾತಕರಿಗೆ ಮರಣದಂಡನೆ ವಿಧಿಸಿದಂತಹ ಮಂಗಳೂರು ನ್ಯಾಯಾಲಯ. ಬಹುಶಃ ಸೈನೈಡ್ ಮೋಹನ್ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈತ 20 ಮಹಿಳೆಯರ ಮೇಲೆ ಅತ್ಯಾಚಾರವೆಸಗಿ ಬಳಿಕ ಅವರಿಗೆ ಸೈನೈಡ್ ನೀಡಿ ಹತ್ಯೆ ಮಾಡ್ತಾ ಇದ್ದ ಸೈನೈಡ್ ಮೋಹನ್. ಈತನ ಮೇಲಿನ ಆರೋಪ ಕೂಡ ಸಾಬೀತಾಗುತ್ತೆ. ಜೊತೆಗೆ ಈತ ಈಗ ಎಲ್ಲಿದ್ದಾನೆ ಅಂತ ಬಂದಾಗ ಈತ ಈಗ ಜೈಲಿನಲ್ಲಿದ್ದಾನೆ. ಈ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಪರ ಸರ್ಕಾರಿ ಅಭಿಯೋಜಕಿ ಜುಡಿತ್ ಓಲ್ಗಾ ಮಾರ್ಗರೆಟ್ ಕ್ರಾಸ್ತಾ ಅವರು ವಾದಿಸಿದ್ರು. ಇದು ಮಂಗಳೂರಿನಲ್ಲಿರುವ 6ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 2013 ಮತ್ತು 19ರಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿ ಶಿಕ್ಷಕ ಸೈನೈಡ್ ಮೋಹನ್ನಿಗೂ ಕೂಡ ಮರಣದಂಡನೆ ಶಿಕ್ಷೆ ವಿಧಿಸಿ ಮಂಗಳೂರಿನ ನ್ಯಾಯಾಲಯ ತೀರ್ಪು ನೀಡಿತ್ತು. ಬಳಿಕ ಈಗ ಇದೇ ಮೊದಲ ಬಾರಿಗೆ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ ಮೊದಲ ಪ್ರಕರಣ ಎಂಬಂತೆ 8 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಗೈದು ಹತ್ಯೆ ಮಾಡಿದಂತಹ ಕಟುಕರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದೀಕ್ಷಿತ್ ಅವರಿದ್ದಾರೆ. ಇವರು ಚೈಲ್ಡ್ ಹೆಲ್ಪ್ ಲೈನ್ ಇದರ ಕೇಂದ್ರ ಸಂಯೋಜಕರು, ಮಾಜಿ ಕೇಂದ್ರ ಸಂಯೋಜಕರಾಗಿದ್ದರು. ಅಂದರೆ ಈ ಒಂದು ಪ್ರಕರಣ ನಡೆದಿದ್ದಾಗ, ಈ ಒಂದು ಪ್ರಕರಣ 2021ರಲ್ಲಿ ನಡೆದಿದ್ದಾಗ ಇವರು ಚೈಲ್ಡ್ ಹೆಲ್ಪ್ ಲೈನಲ್ಲಿ ಇವರು ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭ ಈ ಒಂದು ಪ್ರಕರಣದಲ್ಲಿ ಬಹಳಷ್ಟು ಇವರು ಕೂಡ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತಹ ವಿಚಾರದಿಂದ ಹಿಡಿದು ನಮ್ಗಳ ಮಾಧ್ಯಮಕ್ಕೂ ಕೂಡ ಬಹಳಷ್ಟು ಈ ಒಂದು ವಿಚಾರದಲ್ಲಿ ಅಂದರೆ ಮಕ್ಕಳನ್ನು ಈ ರೀತಿ ಎಲ್ಲಿ ಎಲ್ಲ ಈ ರೀತಿ ಮಿಸ್ಯೂಸ್ ಮಾಡಲಾಗುತ್ತೆ ಬಹಳಷ್ಟು ಪ್ರಕರಣಗಳನ್ನು ಇವರು ಭೇದಿಸಿದ್ರು. ಜೊತೆಗೆ ಅಲ್ಲಿ ಇವರು ರೆಸ್ಕ್ಯೂ ಮಾಡಿದಂಥ ಘಟನೆಗಳು ಕೂಡ ನಡೆದಿತ್ತು. ಸೊ ಹಾಗಿದ್ದಾಗ ದೀಕ್ಷಿತ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದೀರಿ. ನಮಸ್ತೆ ದೀಕ್ಷಿತ್ ಅವರೇ. ನಮಸ್ತೆ ಸರ್, ಹೇಗಿದ್ರಿ? ಆರಾಮ ಸರ್. ದೀಕ್ಷಿತ್ ಅವರು ತಾವು ಆರಾಮಲ್ವಾ? ಓಕೆ ದೀಕ್ಷಿತ್ ಅವರು, ಈಗ ಸದ್ಯ ಈ ಒಂದು ಪ್ರಕರಣ ಪರಾರಿಯಲ್ಲಿ ನಡೆದಿರುವಂತಹ 2021ರಲ್ಲಿ ನಡೆದಿರುವಂತಹ ಪ್ರಕರಣ, ನಾವು ಮಾಧ್ಯಮದವರು ಸೇರಿ ತಾವುಗಳು ಕೂಡ ಬಹಳಷ್ಟು ಈ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಬೇಕು ಆ ಕಿರಾತಕರಿಗೆ ಅನ್ನುವಂಥ ತಾವು ಕೂಡ ಆಗ್ರಹಿಸಿದ್ರಿ. ಈಗ ಅಲ್ಟಿಮೇಟ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಮ್ಯಾಂಗ್ಳೂರ್ ಇತಿಹಾಸದಲ್ಲೇ ಮೊದಲ ಮರಣದಂಡನೆ ಶಿಕ್ಷೆ ಫೋಕ್ಸೋ ನ್ಯಾಯಾಲಯದ ಪ್ರಕಟ ಆಗಿದೆ. ಸೊ ಆಗಿದಾಗ ಫಸ್ಟ್ ರಿಯಾಕ್ಷನ್ ಏನು ಹೇಳ್ತೀರಾ ದೀಕ್ಷಿತ್ ಅವರೇ? ಎಸ್ ಸರ್, ಯಾಕಂದ್ರೆ ಇದು 2020 ನಡೆದಿರುವಂತ ಘಟನೆ ಸರ್. ಹೌದು. ಇದರಲ್ಲಿ ಮುಖ್ಯವಾಗಿ ನಾನು ಅಪ್ರಿಶಿಯೇಟ್ ಮಾಡ್ಬೇಕಾಗ್ತದೆ. ಒಂದು ನಮ್ಮ ಪೊಲೀಸ್ನವರು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಮತ್ತೆ ಮಕ್ಕಳ ಕಲ್ಯಾಣ ಸಮಿತಿಗೆ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ್ಕೆ, ಅದೆಲ್ಲ ನಾವು ಒಗ್ಗಟ್ಟಲ್ಲಿ ಕೆಲಸ ಮಾಡಿದ ಕಾರಣ ಒಂದು ಕೇಸ್ ಸಕ್ಸಸ್ ಆಯ್ತು ಸರ್. ಇದೊಂದು ನಮಗೆ ಮಾದರಿ ಆಯ್ತು. ಕರೆಕ್ಟ್. ಯಾಕಂದ್ರೆ ನಾವು ಪ್ರತಿಯೊಂದು ಕೇಸಲ್ಲಿ ಹೀಗೆ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಅಪರಾಧಿಗೆ ಶಿಕ್ಷೆ ಕೊಡ್ಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಇದೊಂದು ನಮಗೆ ಒಂದು ಮಾಡೆಲ್ ಸರ್. ಕರೆಕ್ಟ್. ಅನ್ಕೊಂಡಿದ್ರ ದೀಕ್ಷಿತ್ ಅವರೇ ಈ ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಇವೆಲ್ಲದರ ಜೊತೆಗೆ, ಅಥವಾ ಈ ಕೇಸ್ ನಡೆಯುತ್ತೆ ಅಂತ? ಯಾಕಂದ್ರೆ ನಾವುಗಳು ಕೂಡ ಇಲ್ಲಿ ಚರ್ಚೆಯಲ್ಲಿ ಕೂತ್ಕೊಂಡಾಗ, ಡಿಬೇಟ್ ನಲ್ಲಿ ತಾವು ಕೂಡ ಆಗಮಿಸಿದ್ರಿ, ತಾವುಗಳಲ್ಲಿ ಚರ್ಚೆಯಲ್ಲಿ ಕೂತ್ಕೊಂಡಾಗ ಚರ್ಚೆ ಆದದ್ದು ಇಷ್ಟೇ. ಯಾಕಂದ್ರೆ ಇದು ಅತ್ಯಂತ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಮಗು. ಸೊ ಅವರುಗಳು ಅತ್ಯಂತ ಬಡವರು, ಅವರಿಗೆ ಕೂಲಿ ಕಾರ್ಮಿಕರು, ಹಂಚಿನಲ್ಲಿ ಕೆಲಸ ಮಾಡ್ತಾ ಇದ್ರು, ಹಂಚಿನ ಫ್ಯಾಕ್ಟ್ರಿಯಲ್ಲಿ ಅವರು ಕೂಡ ಮದ್ಯ ಸೇವನೆ ಮಾಡ್ತಾ ಇದ್ರು. ಸೊ ಹಾಗಿದ್ದಾಗ ಈ ಮಗುವಿನ ಭವಿಷ್ಯ ಅಂದರೆ ಮಗುವಿನ ಜೀವ ಹೋಯ್ತು ಅಂತ ಅನ್ಕೊಂಡಿದ್ವಿ, ಇದು ಕೇಸ್ ನಡೆಯಲ್ಲ ಅಂತ ಮಾತನಾಡುತ್ತಿದ್ವಿ. ಸೊ ಹಾಗಿದ್ದಾಗ ಈ ಒಂದು ಕೇಸ್ ಈ ಮಟ್ಟಕ್ಕೂ ಕೂಡ ಬಂದಿದೆ ಅಥವಾ ಸಮಾಜದ ಮುಂದಿದೆ ಅಂತ ಬಂದಾಗ ಏನ್ ಹೇಳ್ತೀರಾ ಸರ್? ಇದೊಂದು ಆಕ್ಚುಲಿ ಡಿಪಾರ್ಟ್ಮೆಂಟ್ ಚಾಲೆಂಜಿಂಗ್ ಕೇಸ್ ಆಗಿತ್ತು. ಯಾಕಂದ್ರೆ ಅದು ದಕ್ಷಿಣ ಕನ್ನಡದವರಲ್ಲ, ಅದು ಜಿಲ್ಲೆಯವರಾಗಿದ್ರು. ಕರೆಕ್ಟ್. ತುಂಬಾ ಇದರಲ್ಲಿ ಕಷ್ಟಪಟ್ಟಿದ್ದಾರೆ ಪೊಲೀಸ್ನವರಾಗ್ಲಿ. ಯಾಕಂದ್ರೆ ಲ್ಯಾಂಗ್ವೇಜ್ ಅವರಿಗೆ ತುಂಬಾ ಪ್ರಾಬ್ಲಮ್ ಆಯ್ತು. ನಾವೇನು ಕಮ್ಯುನಿಕೇಶನ್ ಮಾಡ್ತಾ ಲ್ಯಾಂಗ್ವೇಜ್ ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅವ್ರ ಲ್ಯಾಂಗ್ವೇಜ್, ಬಟ್ ಪೊಲೀಸ್ ಅವರಿಗೆ ಅದರಲ್ಲಿ ಸ್ವಲ್ಪ ಕಲ್ತ್ರು, ಪಾಪ ಗೊತ್ತಾಯ್ತು. ಸೊ ಅವ್ರು ತುಂಬಾ ಅದರಲ್ಲಿ ಎಫರ್ಟ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಆ ಟೈಮಲ್ಲಿ. ಅಂದ್ರೆ ರಾತ್ರಿ ತುಂಬಾ ಇದರ ಬಗ್ಗೆ ತನಿಖೆ ಮಾಡಿದ್ರು. ಅಂದ್ರೆ ಲಾಸ್ಟ್ ಅವ್ರು ಒಪ್ಪಿಕೊಂಡ್ರೆ ಹೇಗಂತ ಗೊತ್ತಿಲ್ಲ. ಮತ್ತೆ ಒಳ್ಳೆದಾಯ್ತು ಸರ್, ಅದು ಕೇಸ್ ನೋಡಿ ನನಗೆ ತುಂಬಾ ಇದಾಯ್ತು. ಒಂಥರ ಬೇಜಾರನ್ನು ಆಗ್ತಿದೆ. ಒಂದು ಮಗುವಿಗೆ ನ್ಯಾಯ ಸಿಕ್ಕಿದ ಖುಷಿಯೂ ಆಗ್ತಿದೆ. ನಿಜ. ಒಂದು ಪಪ್ಪ ಮಗುವಿಗೆ ಏನು ಸ್ವೀಟ್ ಸಿಹಿ ತಿಂಡಿಯನ್ನು ನೀಡ್ತೇನೆ ಅಂತ ಹೇಳಿ ಕರ್ಕೊಂಡು ಹೋಗಿರುವಂತಹ ಈ ಒಂದು ಕಿರಾತಕರು ಮಾಡಿರುವಂತಹ ಈ ಒಂದು ಕೆಲಸ, ಈ ಮೂಲಕ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಇನ್ನೂ ಕೂಡ ನ್ಯಾಯ ದೇವತೆ ಕಣ್ಣು ತೆರೆದಿದ್ದಾಳೆ, ಕಣ್ಣು ಮುಚ್ಚಿಲ್ಲ.
ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿನ ಆಶಾಭಾವನೆ ಆದ್ರೂ ಕೂಡ ಈ ಮೂಲಕ ಬಂದಿದೆ ಬಹುಶಃ, ಅಂದ್ರೆ ಅಲ್ವಾ, ಏನ್ ಹೇಳ್ತೀರಿ? ಯಾಕಂದ್ರೆ ಬಲವಾದ ಸಾಕ್ಷಿ ಇದ್ರೆ ಸರ್ ಏನು ಇದ್ ಮಾಡ್ಬೋದು, ಯಾವ ಅಪರಾಧ ಶಿಕ್ಷೆ ಮಾಡ್ಬೋದು. ಮತ್ತೆ ಇನ್ನೊಂದು ನನ್ನ ಪ್ರಕಾರ ನಡೆದು ಒಗ್ಗಟ್ಟು ಬೇಕು. ಎಲ್ಲಾ ಡಿಪಾರ್ಟ್ಮೆಂಟ್ ಕೊಲಾಬರೇಷನ್ ಕೆಲಸ ಮಾಡಿದ್ರೆ ಸಕ್ಸಸ್ ಆಗುತ್ತೆ. ಮತ್ತೆ ಇನ್ನು ತುಂಬಾ ಇಂಥ ಕೇಸ್ಗಳು ತುಂಬಾ ಇದೆ ಸರ್. ಇದಕ್ಕೆ ಇದೇ ತರ ಮುಂದೆ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಿ ಈ ಅತ್ಯಾಚಾರ ಪ್ರಕರಣ ಒಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡಬಹುದು ಅಂತ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಜೊತೆಗೆ ಸರ್ ನಿಮ್ಮಲ್ಲೇ ನಾನು ಕೇಳಬೇಕು, ಯಾಕಂದ್ರೆ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದಲ್ಲಿ ಇತಿಹಾಸದಲ್ಲಿ ಮೊದಲ ಪ್ರಕರಣ ಮರಣದಂಡನೆ ಶಿಕ್ಷೆ ಪ್ರಕಟ ಆಗಿರುವಂತದ್ದು. ಸೊ ಆಗಿದ್ದಾಗ ತಾವು ಚೈಲ್ಡ್ ಹೆಲ್ಪ್ ಲೈನ್ ಅಲ್ಲಿ ಕೆಲಸ ಮಾಡಿದವರು ಕೂಡ ಹೌದು. ಇದು ಎಷ್ಟು ಎಫೆಕ್ಟಿವ್ ಅಂದ್ರೆ ಫೋಕ್ಸೋ ಅನ್ನುವಂತಹ ಒಂದು ಶಿಕ್ಷೆ ಏನಿದೆ ಎಷ್ಟು ಎಫೆಕ್ಟಿವ್ ಆಗುತ್ತೆ ಅಂದ್ರೆ ಈ ಬಗ್ಗೆಯೂ ಕೂಡ ಏನ್ ಹೇಳ್ತೀರಾ ಸರ್? ಎಸ್, ಯಾಕಂದ್ರೆ ನಮ್ಮಲ್ಲಿ ಸರ್ ಫೋಕ್ಸೋ ಡಿಫ್ರೆಂಟ್ ಕೇಸ್ಗಳು ಬರುತ್ತೆ ಫೋಕ್ಸೋದಲ್ಲಿ. ಸೊ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಬಂದ ಪ್ರಕರಣ ನಾವು ಇಟ್ಕೊಳ್ತಿಲ್ಲ, ಇಮಿಡಿಯೇಟ್ಲಿ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸ್ತೀವಿ. ಬಟ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಿದ್ರು, ಅದು ನಾನು ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕಂದ್ರೆ ನಾನು ಚೈಲ್ಡ್ ಹೆಲ್ಪ್ ಮಾಡುವಾಗ ಅಲ್ಲಿ ಕೆಲಸ ಮಾಡ್ತಿರುವಾಗ ಎವ್ರಿ ಡಿಪಾರ್ಟ್ಮೆಂಟ್ ನಮಗೆ ಸಪೋರ್ಟ್ ಆಗಿತ್ತು. ಅಂದ್ರೆ ಆ ಮಗುವಿನ ಪರವಾಗಿ ಕೆಲಸ ಮಾಡುವಂತ ಡಿಪಾರ್ಟ್ಮೆಂಟ್ ಇತ್ತು. ಮಹಿಳಾ ಪೊಲೀಸ್ ಠಾಣೆ ಇರ್ಬೋದು, ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್, ಮಕ್ಕಳ ರಕ್ಷಣಾ ಘಟಕ ಇರ್ಬೋದು, ನಮ್ಮ ಮಕ್ಕಳ ಕಲ್ಯಾಣ ಸಮಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸೊ ಎಲ್ಲ ಪ್ರತಿಯೊಂದು ಪೋಕ್ಸೋದಲ್ಲಿ ಎಲ್ಲಾ ಕೇಸಲ್ಲಿ ತುಂಬಾ ಸಹಕಾರ ಕೆಲಸ ಮಾಡ್ತಿದ್ರು. ಸೊ ಇದೇ ತರ ಸರ್ ಮತ್ತೆ ನಾನು ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಜಡ್ಜಿಗೂ ಕೋರ್ಟಿಗೂ. ಮಾನ್ಯ ಕೋರ್ಟ್ ಏನ್ ತೀರ್ಮಾನ ಮಾಡಿತ್ತು ಅದು ಒಳ್ಳೆಯ ನಿರ್ಧಾರ ಸರ್. ಇದೇ ತರ ಮುಂದೆ ಏನಿದ್ರು ಕೇಸ್ಗಳಿದ್ರು ಇದೇ ತರ ಅವರು ಒಂದು ಒಳ್ಳೆ ನ್ಯಾಯ ಕೊಟ್ರೆ ಎಷ್ಟೋ ಮಕ್ಕಳಿಗೆ ಇದರಿಂದ ಒಂದು ಉಪಯೋಗ ಆಗ್ತದೆ ಅಂತ ನನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ವಾ? ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದೀಕ್ಷಿತ್ ಅವರೇ. ತಾವು ಕೂಡ ಆ ಸಂದರ್ಭ ಧ್ವನಿಯನ್ನ ಎತ್ತಿದ್ರಿ, ಇವರುಗಳಿಗೆ ಶಿಕ್ಷೆ ಆಗಬೇಕು. ಜೊತೆಗೆ ಬಹಳಷ್ಟು ಇಂಥ ರೆಸ್ಕ್ಯೂ ಕಾರ್ಯಗಳಲ್ಲೂ ಕೂಡ ತಾವು ತೊಡಗಿಸಿಕೊಂಡದ್ದವರು ಒಂದು ಕಾಲಘಟ್ಟದಲ್ಲಿ ಮಂಗಳೂರಿನಲ್ಲಿ. ಸೊ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ರಿ ಚೈಲ್ಡ್ ಹೆಲ್ಪ್ ಲೈನ್ ನಲ್ಲಿ. ಸೊ ಹಾಗಿದ್ದಾಗ ತಮ್ಮ ಸೇವೆ ನಿಜವಾಗೂ ಕೂಡ ಹೆಮ್ಮೆ ಇದೆ ಅಂಡ್ ಒಳ್ಳೆದಾಗಲಿ ಸರ್. ಇನ್ನೊಂದು ನಾನು ನಿಮ್ಮ ಮಾಧ್ಯಮ ಮಿತ್ರರಿಗೆ ನಾನು ತುಂಬಾ ಇದು ಮಾಡಿ ಅಪ್ರಿಶಿಯೇಟ್ ಮಾಡ್ತೇನೆ. ಎಸ್ ಸರ್, ಮಾಧ್ಯಮ ಮಿತ್ರರ ಸಪೋರ್ಟ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಚೆನ್ನಾಗಿ ವರ್ಕ್ ಮಾಡ್ತಾರೆ ಮಕ್ಕಳ ವಿಚಾರದಲ್ಲಿ, ಕೇಸ್ಗಳ ವಿಚಾರದಲ್ಲಿ. ಸೊ ಎಲ್ಲಾ ಪತ್ರಿಕಾ ಮಾಧ್ಯಮ, ಟಿವಿ ಮಾಧ್ಯಮದಲ್ಲಿ ಎಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ದೀಕ್ಷಿತ್ ಅವರು ಇದು ಚೈಲ್ಡ್ ಹೆಲ್ಪ್ ಲೈನ್ನ ಕೇಂದ್ರ ಸಂಯೋಜಕರು, ಮಾಜಿ. ಸೊ ಹಿಂದೆ ಕೇಂದ್ರ ಸಂಯೋಜಕರಾಗಿದ್ದರು ಚೈಲ್ಡ್ ಹೆಲ್ಪ್ ಲೈನ್. ಅಂದರೆ ಆ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಮಕ್ಕಳ ರೆಸ್ಕ್ಯೂ ಕಾರ್ಯಕ್ರಮಗಳನ್ನು ಮಾಡಿದ್ರು ಇವರು. ಜೊತೆಗೆ ಈ ಒಂದು ವಿಚಾರದಲ್ಲೂ ಕೂಡ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿ ತೆಗೆದುಕೊಂಡು ಇದನ್ನು ಪೊಲೀಸರು ಕೂಡ ಮಾಹಿತಿ ನೀಡುವಲ್ಲಿ, ಜೊತೆಗೆ ಈ ಒಂದು ರೆಸ್ಕ್ಯೂ ಟೀಮಲ್ಲೂ ಕೂಡ ಅವರು ಇದ್ದರು. ಸೊ ಹಾಗಿದ್ದಾಗ ದೀಕ್ಷಿತ್ ಅವರ ಮಾತುಗಳು. ಸೊ ಹಾಗಿದ್ದಾಗ ಮತ್ತಷ್ಟು ಈ ಒಂದು ವಿಚಾರದ ಬಗ್ಗೆ ನಾನು ಕೇಳಬೇಕೆಂದರೆ ಈ ಒಂದು ಪ್ರಕರಣ ಅಂದರೆ ಈಗ ಮಂಗಳೂರು ಎಸ್ 8 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಗೈದು ಹತ್ಯೆ ಮಾಡಿದಂತಹ ಕಟುಕರು ಇವರು. ಏನಾದರೂ ಇವರುಗಳು ಅನ್ನುವಂಥದ್ದು ನಮ್ಮ ಮಂಗಳೂರಿನ ಜನತೆ ಕೇಳ್ತಾ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಕೇಳ್ತಾ ಇದ್ರು. ಸೊ ಹಾಗಿದ್ದಾಗ ಎಸ್, ಇವರುಗಳಿಗೆ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ ಪ್ರಥಮ ಎಂಬಂತೆ ಮರಣದಂಡನೆ ಶಿಕ್ಷೆ ಪ್ರಕಟವಾಗಿದೆ ಇವರುಗಳಿಗೆ. ಸೊ ಹಾಗಿದ್ದಾಗ ಇದೆಲ್ಲವೂ ಕೂಡ ನಾಗರಿಕ ಸಮಾಜ ಅವತ್ತು ತಲೆ ತಗ್ಗಿಸಿತ್ತು. ಈಗ ಸ್ವಲ್ಪವಾದರೂ ಕೂಡ ತಲೆ ಎತ್ತಿ ನೋಡ್ಬೋದು, ಯಾಕಂದರೆ ಸ್ವಲ್ಪವಾದರೂ ಕೂಡ ನ್ಯಾಯ ದೇವತೆ ಕಣ್ಣು ತೆರೆದಿದ್ದಾಳೆ, ಇಂತಹ ಕಿರಾತಕರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂತಹ ಒಂದು ಸಣ್ಣ ಒಂದು ಆಶಾ ಭಾವನೆ ಬಹುಶಃ ಈ ಒಂದು ಪ್ರಕರಣದ ಮೂಲಕ ಸಿಕ್ಕಿದೆ. ಅದರಲ್ಲೂ ಕೂಡ ಈ ಹಿಂದೆ ಸೈನಡ್ ಮೋಹನ್ಗೂ ಕೂಡ ಇದೇ ರೀತಿ ಮಂಗಳೂರು ನ್ಯಾಯಾಲಯ ಶಿಕ್ಷೆಯನ್ನು ವಿಧಿಸಿತ್ತು. ಸೊ ಹಾಗಿದ್ದಾಗ ಇದೀಗ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯ ಈ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಸೊ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದೀಗ ಹಿರಿಯ ಪತ್ರಕರ್ತರು, ಹಿರಿಯ ಕ್ರೈಮ್ ವರದಿಗಾರರು ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸದ್ಯ ಒಂದು ಕಾಲಘಟ್ಟದಲ್ಲಿ ಅಂದರೆ 2021ರಲ್ಲಿ ಇಡೀ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ, ಪರಾರಿಯಲ್ಲಿ ಪಾಪ ಬಾಲಕಿಯ ಮೇಲೆ ನಡೆದಿರುವಂತಹ ಗ್ಯಾಂಗ್ ರೇಪ್ ಪ್ರಕರಣ, ಈಗ ಮಂಗಳೂರಿನಲ್ಲಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಫೋಕ್ಸೋ ನ್ಯಾಯಾಲಯ ಮರಣದಂಡನೆ ಶಿಕ್ಷೆ ಪ್ರಕಟ ಮಾಡಿದೆ. ಸರ್ ಏನ್ ಹೇಳ್ತೀರಾ ಸರ್? ಫಸ್ಟ್ ಆಕ್ಷನ್ ನೋಡಿ, ಮಂಗಳೂರಿನ ನ್ಯಾಯಾಲಯದ ಇತಿಹಾಸದಲ್ಲಿ ಮರಣದಂಡನೆ ಆಗಿರುವಂತಹ ಎರಡನೇ ಪ್ರಕರಣ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರಾವಳಿಯ 3 ಜಿಲ್ಲೆಗಳಲ್ಲಿ ಆದಂತಹ ಮೊದಲ ಪ್ರಕರಣ. ಎಸ್, ಹೌದು, ಮೊದಲ ಪ್ರಕರಣ. ಆಯ್ತಾ? ಈ ಹಿಂದೆ ಇಲ್ಲಿ ಮೋಹನ್ ಕುಮಾರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಲಾಗಿತ್ತು. ಹೌದು. ಆಯ್ತಾ? ಮತ್ತೆ ಅದರ ನಂತರ ಮರಣದಂಡನೆ ಪ್ರಕರಣ ಆಗಿರೋದು ಈ ಪ್ರಕರಣದಲ್ಲಿ. ಕರೆಕ್ಟ್. ಯಾಕಂದ್ರೆ ಇದು
ರೇರ್ ಕೇಸ್ ಅಂತ ಹೇಳ್ತೇವೆ ನಾವು ಅದನ್ನು. ಹೌದು ಹೌದು ಕರೆಕ್ಟ್. ಇದರಲ್ಲಿ ಈ ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ಮೊದಲು ಆರಂಭದಲ್ಲಿ ಮಾಡಿದ ವೆಂಕಟರಮಣ ಸ್ವಾಮಿ ಇರ್ಬೋದು, ಅದರ ನಂತರ ಮಾಡಿದ ಬಾಯಿದೇವರು ಇರ್ಬೋದು, ಅವರಿಬ್ಬರೂ ಸಹ ಆ ಅಂಶವನ್ನು ಒತ್ತುಕೊಟ್ಟಿದ್ರು. ಇದು ಸಾಮಾನ್ಯ ಪ್ರಕರಣ ಅಲ್ಲ, ಇದು ಅತ್ಯಂತ ವಿರಳಾತಿ ವಿರಳ ಪ್ರಕರಣ ಅಂತ ಹೇಳಿ ಅದನ್ನೇ ನ್ಯಾಯಾಲಯ ಕನ್ಸಿಡರ್ ಮಾಡಿಕೊಂಡು 3 ಮಂದಿಗೂ ಮರಣದಂಡನೆ ಶಿಕ್ಷೆ ವಿಧಿಸಿರೋದು. ಇದರಲ್ಲಿ ಈಗ ನಾಪತ್ತೆಯಾಗಿರುವಂತ 4ನೇ ಆರೋಪಿ ಅವನನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ಈ 3 ಮಂದಿ ಮೇಲೆ ಮಾತ್ರ ವಿಚಾರಣೆ ನಡೆದು ಶಿಕ್ಷೆ ಆಗಿತ್ತು. ಇನ್ನು ಮುಂದಕ್ಕೆ ಆತ ಇನ್ನೊಮ್ಮೆ ಪೊಲೀಸರ ಕೈ ಸಿಕ್ಕಿ ನ್ಯಾಯಾಲಯದ ಸುಪರ್ದಿಗೆ ಬಂದ್ರೆ ಅದರ ಮೇಲೆ ಪ್ರತ್ಯೇಕವಾಗಿ ವಿಚಾರಣೆ ನಡೀತದೆ. ಆದ್ರೆ ಈ ಪ್ರಕರಣದಲ್ಲಿ ಆತ ನೇರ ಶಾಮೀಲಾತಿ ಇಲ್ಲ. ಈ 3 8ರ ಹರೆಯದ ಬಾಲಕಿಯ ಮೇಲೆ ಮೃಗೀಯ ರೀತಿಯಲ್ಲಿ ಅತ್ಯಾಚಾರ ಮಾಡಿ ಕೊಲೆಗಿದ್ದ ಸಂದರ್ಭದಲ್ಲಿ ಆತ ಕೊಠಡಿಯ ಹೊರಗಿದ್ದು ಕಾವಲು ಕಾಯ್ತಾ ಇದ್ದ. ಕರೆಕ್ಟ್. ಹೌದು, ಯಾರಾದ್ರೂ ಬಂದ್ರೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಹೇಳಿ. ಹೌದು ಹೌದು. ಮತ್ತೆ ಇಡೀ ಪ್ರಕರಣ ಅವನಿಗೆ ಗೊತ್ತಿತ್ತು, ಅವನು ಪೊಲೀಸರಿಗೆ ಮಾಹಿತಿ ಕೊಟ್ಟಿರ್ಲಿಲ್ಲ, ಆದ್ದರಿಂದ ಅವನು ಆರೋಪಿಯಾಗಿ ಸೇರ್ಕೊಂಡಿದ್ದಾನೆ. ಇಡೀ ಪ್ರಕರಣದಲ್ಲಿ ಎಷ್ಟೊಂದು ಸೆನ್ಸಿಟಿವ್ ಆಗಿತ್ತು ಅಂತ ಹೇಳಿದ್ರೆ, ಆ ರಾಜ್ ಟೈಲ್ ಫ್ಯಾಕ್ಟರಿ ಇತ್ತು, ಅಲ್ಲಿ ಸುಮಾರು 25ರಿಂದ 30 ಮಂದಿ ಕೆಲಸಗಾರರು. ಎಲ್ರು ಮಧ್ಯಪ್ರದೇಶ, ಜಾರ್ಖಂಡ್ ಅಂತ ಉತ್ತರ ಭಾರತದ ರಾಜ್ಯದವರು. ಸಾಮಾನ್ಯವಾಗಿ ಉತ್ತರ ಭಾರತದ ಕಾರ್ಮಿಕರಾಗಿರ್ಲಿ, ಉತ್ತರ ಕರ್ನಾಟಕದ ಕಾರ್ಮಿಕರಾಗಿರ್ಲಿ, ಶನಿವಾರ ದಿವಸ ಅವರಿಗೆ ಸಂಬಳ ಆಗಿರ್ತದೆ. ಅಲ್ಲಿಂದಲೇ ಅವರದ್ದು ಮೋಜು ಮಸ್ತುಗಲ್ಲಿ ಸ್ಟಾರ್ಟ್ ಆಗ್ತದೆ. ಎಣ್ಣೆ ಹಾಕುವುದ, ಮಟನ್ ಸಾರು ಮಾಡುದ, ಇದು. ಇದರಲ್ಲಿ ಒಬ್ಬ ಆರೋಪಿ ಮುಖೇಶ್ ಸಿಂಗ್, ಇವರು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದವನಲ್ಲ, ಅವನು ಇವರ ಸಂಬಂಧಿಕ ಪರಿಚಿತ. ಅವನು ಪುತ್ತೂರಲ್ಲಿ ಕೆಲಸ ಮಾಡ್ತಾ ಇದ್ದವನು. ಅವನು ಅಲ್ಲಿ ಸಂಬಳ ತಗೊಂಡು ಇಲ್ಲಿಗೆ ಬಂದಿದ್ದ ಶನಿವಾರ ದಿವಸ. ಬಂದು ಇವರೊಟ್ಟಿಗೆ ಸೇರಿ ಅವರ ಕೊಠಡಿಯಲ್ಲಿ ಇದ್ದ. ಮರು ದಿವಸ ಆದಿತ್ಯವಾರ ದಿವಸ ಎಲ್ಲರೂ ಅಲ್ಲಿ ಪಾರಪತ್ರರಾಗಿ ಅವರವರ ಲೋಕದಲ್ಲಿ ಬಿದ್ಕೊಂಡಿದ್ರು. ಈ ಬಾಲಕಿಯ ತಂದೆ ತಾಯಿಯೂ ಸಹ ಅದೇ ರೀತಿ ಬಿದ್ಕೊಂಡಿದ್ರು. ಅವರು ಸಹ ಜಾರ್ಖಂಡ್ ಮೂಲದವರು. ಅದನ್ನ ಈ ಬಾಲಕಿ ಆಟ ಆಡ್ಕೊಂಡು ಮನೆಯೊಳಗೆ ಬಂದದ್ದು ಮಧ್ಯಾಹ್ನದ ಹೊತ್ತಿಗೆ. ಸರ್, ಮಧ್ಯಾಹ್ನ ಹೊತ್ತಿಗೆ ಬಂದಿದೆ ಬಾಲಕಿ. ಬಂದಾಗ ಇವರ ಕೊಠಡಿಯಲ್ಲಿ ಪಾನಗೋಷ್ಠಿ ನಡೆಸ್ತಾ ಇದ್ರಲ್ಲ, ಆಗ ಈ ಬಾಲಕಿಯನ್ನು ಗಮನಿಸಿದ್ದಾರೆ. ಬಾಲಕಿಯನ್ನು ಕೊಠಡಿಯೊಳಗೆ ಎಳ್ಕೊಂಡು ಹೋಗಿದ್ದಾರೆ. ಎಳ್ಕೊಂಡು ಹೋಗಿ ಅನೈಸರ್ಗಿಕವಾಗಿ ಅವರೊಟ್ಟಿಗೆ ಬಲಾತ್ಕಾರ ಸಂಭೋಗ ಮಾಡಿದ್ದಾರೆ. ಇದರಿಂದಾಗಿ ಬಾಲಕಿ ಬೊಬ್ಬೆ ಹೊಡೆದಾಗ ಆ ಬಾಲಕ್ಕೆ ಕುತ್ತಿಗೆ ಇಚ್ಚಿಗೆ ಕೊಲೆಗೈದಿದ್ದಾರೆ. ಕೊಲೆಗೈದು ಚಟ್ಟಿನ ಹಿಂಬದಿಯಲ್ಲಿದ್ದಂತ ಮೋರಿ, ಆ ಮೋರಿಯಲ್ಲಿ ಚಪ್ಪಡಿ ಕಲ್ಲು ಹಾಕಿತ್ತು. ಅದರ ಒಳಗೆ ಶವವನ್ನು ತುಕ್ಕಿದ್ರು. ಸಾಧಾರಣ ಮಧ್ಯಾಹ್ನ ಒಂದೂವರೆ ಗಂಟೆ ಹೊತ್ತಿಗೆ ಘಟನೆ ನಡೆದಿದೆ. ಈ ಬಾಲಕಿಯ ತಂದೆ ತಾಯಿ ಹುಡುಕ್ಲಿಕ್ಕೆ ಹೊರಟದ್ದು ಸಂಜೆ 5 ಗಂಟೆ ಹೊತ್ತಿಗೆ. ಅವರಿಗೆ ಎಚ್ಚರಾದ್ದೇ ಆಗ ಬಾಲಕಿ ಇಲ್ಲ ಅಂತ ಹೇಳಿ. ಆಗ ಎಲ್ಲರೂ ಹುಡುಕಿ ಬಾಲಕಿ ಸಿಕ್ಕದ ಇದ್ದಾಗ ಪೊಲೀಸರಿಗೆ ಮಾಹಿತಿ ಹೋಯ್ತು. ಫ್ಯಾಕ್ಟರಿಯ ಮಾಲೀಕರ ಮಾಹಿತಿ ಹೋಯ್ತು. ಅವರು ಪೊಲೀಸರಿಗೆ ಮಾಹಿತಿ, ಪೊಲೀಸರು ಹೋದ್ರು. ಪೊಲೀಸರು ಹುಡುಕಿದಾಗ ಅಲ್ಲಿ ಬಾಲಕಿಯ ಒಳ ಉಡುಪು ಒಂದು ಕಡೆಯಲ್ಲಿ ಸಿಕ್ಕಿತ್ತು. ಆ ಒಳ ಉಡುಪನ್ನು ಸಂಶಯ ಬಂತು. ಅದರಿಂದ ಮತ್ತೆ ಬಾಲಕಿಯ ಡೆಡ್ ಬಾಡಿ ಸಿಕ್ಕಿತ್ತು. ಆಗ ಇಡೀ ಎಷ್ಟೋ ಮಂದಿ ಕೆಲಸಗಾರರನ್ನ ಪೊಲೀಸರು ಸ್ಟೇಷನ್ ಇಟ್ಟರು. ಒಬ್ಬೊಬ್ಬರನ್ನು ಬೇರೆ ರೀತಿಯಲ್ಲಿ ಎನ್ಕ್ವೈರಿ ಮಾಡಿದ್ರು. ಯಾರೂ ಸಹ ಬಾಯಿ ಬಿಡ್ಲಿಲ್ಲ. ಅಲ್ಲಿ ಒಬ್ಬ ಮಹೇಶ್ ಸಿಂಗ್ ಏನಿದ್ದಾನೆ, ಮುಖೇಶ್ ಸಿಂಗ್ ಅಂತ ಹೇಳಿ, ಅವನು ಪುತ್ತೂರಿಗೆ ಹೋಗಿದ್ದಾನೆ ಸಂಜೆ. ಈ ಘಟನೆ ಆದ ಕೂಡಲೇ ಅವ ಹೋಗಿದ್ದಾನೆ.
ಇವರು ಮೂವರು ಇದ್ರಲ್ಲ, ಹಾ ಹಾ ಕರೆಕ್ಟ್. ಜೈ ಸಿಂಗ್, ಮನೀಶ್ ತಿರ್ಕಿ ಮತ್ತೆ ಮುನಿಂಗ್ ಸಿಂಗ್. ಹೌದು, ಜೈಬನ್ ಆದಿವಾಸಿ. ಹೌದು. ಹಾ ಅವರು 3 ಮಂದಿ ಇಲ್ಲೇ ಇದ್ರಲ್ಲ, ಅವರು ಬಾಕಿಯವರೊಟ್ಟಿಗೆ ಸ್ಟೇಷನ್ ಅಲ್ಲಿ ಇದ್ರು. ಎಲ್ಲರನ್ನು ಪ್ರತ್ಯೇಕವಾಗಿ ಚೆಕ್ ಮಾಡಿದ್ದಾರೆ ಪೊಲೀಸನವರು, ಎನ್ಕ್ವೈರಿ ಮಾಡಿದ್ದಾರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಏನಾದ್ರೂ ಮೈ ಮೇಲೆ ಏನಾದ್ರು ಗಾಯಗಳು ಇರ್ಬೋದಾ ಅಂತ ಹೇಳಿ. ಮಗುವಿನ ಮೇಲೆ ಮೃಗ ರೀತಿಯಲ್ಲಿ ಅತ್ಯಾಚಾರ ನಡೆದಿದೆ ಅಂತ ಆದಾಗ ಆ ಮಗು ಏನಾದ್ರು ಪರಿಚಿರ್ಬೋದು ಅಂತ ಹೇಳಿ ಪೊಲೀಸರ ಸಂಶಯ. ಆದ್ರಿಂದಾಗಿ ಇಡೀ ರಾತ್ರಿ ಇದು ಮಾಡಿದ್ದಾರೆ. ಆಗಿನ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಠಾಣೆಯಲ್ಲೇ ಕೂತಿದ್ರು. ACP ಇದ್ರು, DCPಗಳು ಎಲ್ಲರೂ ಅಲ್ಲೇ ಇದ್ರು. ಬೇರೆ ಠಾಣೆ ಆಫೀಸರ್ಗಳು ಸಹ ಅಲ್ಲಿ ಬಂದಿದ್ರು ಅಲ್ವಾ. ಈಗ ಸರ್, ಈಗ ಇವ್ರುಗಳಿಗೆ ಈಗ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯ ಪ್ರಥಮವಾಗಿ ಈ ಶಿಕ್ಷೆ ಪ್ರಕಟ ಮಾಡಿರುವಂಥದ್ದು, ಇದು ಪ್ರಥಮ. ಜೊತೆಗೆ ಸೈನಡ್ ಮೋಹನ್ ಬಳಿಕ ಈ 3 ಕಿರಾತಕರಿಗೆ ಮರಣದಂಡನೆ ವಿಧಿಸಿರುವಂಥದ್ದು ಇದು 2ನೇ ಪ್ರಕರಣ. ಸೊ ಹಾಗಿದ್ದಾಗ ಈ ಒಂದು ತೀರ್ಪಿನ ಬಗ್ಗೆ, ಅಂದ್ರೆ ಈ ಒಂದು ತೀರ್ಪಿನ ಬಗ್ಗೆ, ಶಿಕ್ಷೆಯ ಪ್ರಕಟಣದ ಬಗ್ಗೆ ಏನ್ ಹೇಳ್ತೀರಾ ಸರ್? ಯಾಕಂದ್ರೆ ಇದು ಬಹಳಷ್ಟು ಹೇಳ್ತಾ ಇದ್ರು, ಇಂಥ ಕೇಸ್ಗಳೆಲ್ಲ ನಡೆಯಲ್ಲ, ಇದು ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಆ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಅವರು, ಅಂದ್ರೆ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುವವರು, ಇದು ಸಾಧ್ಯ ಇಲ್ಲ, ಕೇಸ್ ನಡೆಯಲ್ಲ. ಸೊ ಹಾಗಿದ್ದಾಗ ಈಗ ಒಂದು ಈ ತೀರ್ಪು ಒಂದು ಹಂತಕ್ಕೆ ಒಂದು ಸಣ್ಣ ಒಂದು ಆಶಾಭಾವನೆ, ಬಹುಶಃ ಕಾನೂನಿನ ಕಣ್ಣು ತೆರೆದಿದೆ ಅಂತ ಹೇಳಿದಾಗ ಏನ್ ಹೇಳ್ತೀರಾ ಸರ್? ತಾವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ? ನೋಡಿ, ಇದು ಅತ್ಯಂತ ಸ್ವಾಗತಾರ್ಹ ತೀರ್ಪು. ಓಕೆ, ಇಂತಹ ತೀರ್ಪು ಬೇಕಿತ್ತು. ಎಸ್. ಯಾಕಂದ್ರೆ ಒಂದು ಪ್ರಕರಣದಲ್ಲಿ ಒಳಗೊಂಡಂತಹ 3 ಮಂದಿ ಆರೋಪಿಗಳಿಗೂ ಮರಣದಂಡನೆ ಅಂತ ಅತ್ಯಂತ ಗರಿಷ್ಠ ಶಿಕ್ಷೆ ಕೊಡುವಂಥದ್ದು. ಕರೆಕ್ಟ್ ಕರೆಕ್ಟ್. ಭಾರತೀಯ ಕಾನೂನು ಪದ್ಧತಿಯಲ್ಲಿ ಗರಿಷ್ಠ ಶಿಕ್ಷೆ ಅಂದ್ರೆ ಮರಣದಂಡನೆ. ಓಕೆ. ಒಬ್ಬರಿಗೆ ಕೊಟ್ಟು ಇಬ್ಬರಿಗೆ ಜೀವಾವಧಿ ಶಿಕ್ಷೆ ಕೊಡುವಂತದ್ದು, ಇಂಥದೆಲ್ಲ ಪ್ರಕ್ರಿಯೆಗಳು ನಡೀತವೆ. ಆದ್ರೆ 3 ಮಂದಿಗೂ ಗರಿಷ್ಠ ಶಿಕ್ಷೆ. ಸರ್, ಒಂದು ಜನರ ಒಂದು ಬಾಯಿ ಮಾತಿಗೆ, ಅಂದ್ರೆ ಜನರ ಒಂದು ಇನ್ಫಾರ್ಮೇಶನ್ಗೋಸ್ಕರ ಏನ್ ಮರಣದಂಡ ಅಂತ ಹೇಳಿದ್ರೆ ಏನ್ ಶಿಕ್ಷೆ ಆಕ್ಚುಲಿ? ನೋಡಿ, ಅದು ಹ್ಯಾಂಗ್ ಮಾಡುವಂತ ಇದೆ, ಅದಕ್ಕೆ ಪ್ರೊಸೀಜರ್ಗಳಿವೆ. ಹೌದು. ಒಬ್ಬನನ್ನ ಜೀವ ತೆಗೆಯುವಂತಹ ಪ್ರಕ್ರಿಯೆಗೆ ಕಾನೂನು ಒಪ್ಪಲ್ಲ. ಪ್ರಪಂಚದ ಹಲವಾರು ದೇಶಗಳು ಮರಣದಂಡನೆಯನ್ನ ಬ್ಯಾನ್ ಮಾಡಿದ್ದಾವೆ. ಜೀವನ ಪರ್ಯಂತ ಬೇಕಾದ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಜೀವಾವಧಿ ಹೇಳ್ತಾರೆ. ಅದು ಜೀವಾವಧಿ, ಜೀವಿತಾವಧಿ ಆ ರೀತಿ ಇದೆ. ಇದು ಮರಣದಂಡ ಅಂತ ಹೇಳಿದ್ರೆ ನೇರವಾಗಿ ಗಲ್ಲು ಶಿಕ್ಷೆ, ನೇರವಾಗಿ ಗಲ್ಲಿಗೆ ಹಾಕುವಂತದ್ದೇ ಅದು ಮರಣದಂಡನೆ. ಎಸ್. ಓಕೆ. ಕರ್ನಾಟಕದ ಎರವಾಡ ಜೈಲಲ್ಲಿ ಆ ವ್ಯವಸ್ಥೆ ಇದೆ, ಹಾಕುವಂತ ವ್ಯವಸ್ಥೆ ಇದೆ. ಸಾಧಾರಣ ಇತ್ತೀಚೆಗೆ 10-20 ವರ್ಷಗಳಲ್ಲಿ ಮರಣದಂಡನೆ ಇಲ್ಲಿ ಜಾರಿ ಆಗಿಲ್ಲ ಯಾರಿಗೂ. ಪ್ರೊಸೆಸ್ಗಳು ಜಾಸ್ತಿ ಇದೆ. ಎಸ್. ಇಲ್ಲಿ ಸೆಷನ್ಸ್ ಕೋರ್ಟ್ ಈ ರೀತಿಯ ಶಿಕ್ಷೆ ಕೊಡ್ಬೇಕಾದ್ರೆ ಹೈಕೋರ್ಟ್ ಇಂದ ಕನ್ಫರ್ಮೇಶನ್ ತಕೊಂಡು ಜಡ್ಜ್ಮೆಂಟ್ ಕೊಡುವುದು. ಈಗ ಹೈಕೋರ್ಟ್ ಇಂದ ಕನ್ಫರ್ಮೇಶನ್ ತಕೊಂಡು ಇಲ್ಲಿ ಜಡ್ಜ್ಮೆಂಟ್ ಕೊಡುವುದು. ಆದ್ರಿಂದಾಗಿ ಇದರ ಮೇಲ್ಮನವಿಯನ್ನ ಹೈಕೋರ್ಟಿಗೆ ಕಳಿಸಿದ್ರು, ಹೈಕೋರ್ಟ್ ಅದನ್ನು ಸುಪ್ರೀಂ ಕೋರ್ಟ್ಗೆ ಫಾರ್ವರ್ಡ್ ಮಾಡ್ತದೆ. ಈಗ ಹೈಕೋರ್ಟ್ ಅಲ್ಲಿ ನೆಕ್ಸ್ಟ್ ಈಗ ಹೈಕೋರ್ಟ್ ಅಲ್ಲಿ ಕೇಸ್ ಹೋಗುತ್ತಾ ಹೇಗೆ? ಹೈಕೋರ್ಟಿಗೆ ಕೇಸ್ ಹೋಗುತ್ತೆ, ಆದ್ರೆ ಹೈಕೋರ್ಟ್ ಇದರ ಡಿಸಿಷನ್ ತಗೊಳ್ಳಲ್ಲ. ರೈಟ್. ಸುಪ್ರೀಂ ಕೋರ್ಟಿಗೆ ಫಾರ್ವರ್ಡ್ ಆಗುತ್ತೆ. ಡೈರೆಕ್ಟ್ ಫಾರ್ವರ್ಡ್ ಟು ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸಿನ ಮೆರಿಟ್ ಏನಿದೆ ಅಂತ ನೋಡ್ತದೆ. ಆ ಮೆರಿಟ್ ನೋಡಿಕೊಂಡು ಸುಪ್ರೀಂ ಕೋರ್ಟ್ ಇದನ್ನು ಅಪ್ರೂವಲ್ ಮಾಡ್ತದೆ. ಆದ ಮೇಲೆ ಅದು ರಾಷ್ಟ್ರಪತಿ ದಯಾಭಿಕ್ಷೆಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಇದೆ, ರಾಷ್ಟ್ರಪತಿಗಳಿಗೆ ಹೋಗ್ತದೆ. ಈ ಪ್ರಕ್ರಿಯೆಗಳು ಸಾಮಾನ್ಯವಾಗಿ 5 ವರ್ಷದ ಒಳಗೆ ಮುಗಿಬೇಕು. ಕರೆಕ್ಟ್. ಹೌದು. 5 ವರ್ಷಗಳಿಗಿಂತ ಜಾಸ್ತಿ ಪ್ರೊಸೆಸ್ ಹೋಗ್ತದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಾಕಿ ಆಗುವುದು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೆ ರಾಷ್ಟ್ರಪತಿಗಳಲ್ಲಿಗೂ ಹೋಗಿ ಅಲ್ಲಿ ದಯಾಭಿಕ್ಷೆ ಅರ್ಜಿ ಇತ್ಯರ್ಥಗೊಳ್ಳದೆ ಇರುವುದು, ಇದೆಲ್ಲ ಆಗುವಾಗ ಮತ್ತೆ ಸುಪ್ರೀಂ ಕೋರ್ಟ್ಗೆ ಇವರು ರಿಟ್ ಪಿಟಿಷನ್ ಹಾಕಿದ್ರೆ ಆ ಮರಣದಂಡನೆಯನ್ನು ಜೀವಾವಧಿ ಶಿಕ್ಷೆಗೆ ಪರಿವರ್ತಿಸುವಂತ ಹಲವಾರು ಉದಾಹರಣೆಗಳಿವೆ. ನೀವು ಕಾಲಮಿತಿಯ ಒಳಗೆ ನೀವು ಶಿಕ್ಷೆಯನ್ನ ಜಾರಿ ಮಾಡ್ಲಿಲ್ಲ ಅಂತ ಹೇಳಿ, ಒಬ್ಬರಿಗೆ ಶಿಕ್ಷೆ ಕೊಟ್ರೆ ಆ ಶಿಕ್ಷೆಯನ್ನು ಕಾಲಮಿತಿಯೊಳಗೆ ಜಾರಿ ಮಾಡಬೇಕು. ಇಲ್ಲಂದ್ರೆ ಅವನನ್ನು ನೇಣಿನ ಕುಣಿಕೆಯಲ್ಲಿ ನೇತಾಡಿ ಇರಿಸಿ
ಎಷ್ಟು ವರ್ಷ ಅಂತ ಅಲ್ಲಿ ಜೈಲಲ್ಲಿ ಕೂರಿಸ್ತೀರಾ? ಹೌದು, ಕರೆಕ್ಟ್ ಕರೆಕ್ಟ್. ಒಂದು ಅದು. ಮತ್ತೊಂದು ಏನಂತ ಹೇಳಿದ್ರೆ, ಮರಣದಂಡನೆಗೆ ಗುರಿಯಾದಂತ ಶಿಕ್ಷೆ ಅಪರಾಧಿಗಳಿಗೆ ನಿಮ್ಮ ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಇದು ಸಿಂಗಲ್ ಸೆಲ್ ಇರೋದು, ಆಯ್ತಾ? ಆ ಸಿಂಗಲ್ ಸೆಲ್ ಅಲ್ಲಿ ಅವ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ವಾಸ ಮಾಡಬೇಕು. ಅವನೊಟ್ಟಿಗೆ ಬೇರೆ ಕೈದಿಗಳನ್ನ ಹಾಕಲ್ಲ, ಅವನಿಗೆ ಪ್ರೈವೇಸಿ ಇಲ್ಲ, ಆಯ್ತಾ? ಅವನನ್ನು ಹೊರಗೆ ಬಿಡಲ್ಲ. ಅಲ್ಲಿ ಅವನು ಟಾಯ್ಲೆಟ್ ಬಯಲುಸೆಗೆ ಹೋಗ್ಬೇಕು, ಮತ್ತೆ ಆ ವಾಸನೆಯಲ್ಲಿ ಇರಬೇಕು, ಈ ರೀತಿಯ ವ್ಯವಸ್ಥೆ ಇದೆ. ಬೇರೆ ಕೈದಿಗಳಿಗೆ ಸಿಗುವಂತಹ ಸ್ವಾತಂತ್ರ್ಯ ಈ ಮರಣದಂಡನೆಗೆ ಒಳಪಟ್ಟಂತ ಕೈದಿಗಳಿಗೆ ಜೈಲಲ್ಲಿ ಇಲ್ಲ. ಅದರಿಂದಾಗಿ ಅದನ್ನು ಕಾಲಮಿತಿ ಒಳಗೆ ಶಿಕ್ಷೆ ಜಾರಿ ಮಾಡ್ಬೇಕಂತ ಹೇಳೋದು. ಅದರಿಂದಾಗಿ ಇದು ಕಾಲಮಿತಿ ಒಳಗೆ ಶಿಕ್ಷೆ ಜಾರಿ ಆಗದೇ ಇದ್ರೆ ಅಪರಾಧಿಗೆ ಒಂದು ಅವಕಾಶ ಸಿಗುತ್ತೆ. ಇವರಿಗೆ ಮತ್ತೆ ಕೊಟ್ಟಿರುವ ದಂಡ, ಈ ಒಂದು ದಂಡ 1.20 ಲಕ್ಷ ರೂಪಾಯಿ. ದಂಡವನ್ನು ಅವರು ಕಟ್ಟುವುದೂ ಇಲ್ಲ. ಆ ಕಟ್ಟದಿದ್ರೆ ಅವನು, ಯಾಕಂದ್ರೆ ಅವನು ರಿಲೀಸ್ ಆಗುವ ಪ್ರಶ್ನೆ ಇಲ್ಲ ಅಲ್ಲ. ಈಗ ರಿಲೀಸ್ ಆಗುವಾಗ ನಿಮ್ಗೆ ಅದು ಇನ್ನು ಜೀವಾವಧಿ ಶಿಕ್ಷೆ ಅಂತ ಆಯ್ತು ಅಂತ ಇಟ್ಕೊಳ್ಳಿ. ಮರಣದಂಡನೆ ಹೋಗಿ ಜೀವಾವಧಿ ಶಿಕ್ಷೆ ಇಳೀತಂತ ಇಟ್ಕೊಳ್ಳಿ. ಜೀವಾವಧಿ ಶಿಕ್ಷೆ ಅವಧಿ ಮುಗೀತಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ನೀವು ದಂಡ ಕಟ್ಟಿ ರಿಲೀಸ್ ಆಗಬೇಕು. ದಂಡ ಬಾಕಿ ಇದ್ರೆ ನೀವು ರಿಲೀಸ್ ಆಗ್ಲಿಕ್ಕೆ ಆಗೋದಿಲ್ಲ. ಅದೊಂದು ಪ್ರೊಸೀಜರ್ ಇದೆ. ಮತ್ತೆ ಆ ಸಂತ್ರಸ್ತ ಹೆಣ್ಮಗಳ ಮನೆಯವರಿಗೆ ನಿರ್ಭಯ ನಿಧಿಯಿಂದ ಪರಿಹಾರ ಹೇಳಿದ್ದಾರೆ, 3,20,000 ರೂಪಾಯಿ. ಅದು ಅವರಿಗೆ ಸಿಗುತ್ತೆ. ಎಷ್ಟು ಸಿಗುತ್ತೆ ಸರ್? 3,20,000 ರೂಪಾಯಿ ಹೇಳಿದ್ದಾರೆ. ನಿರ್ಭಯ ನಿಧಿಯಿಂದ. ಅದು ಅವರಿಗೆ ಸಿಗುತ್ತೆ. ಅದು ದೆಹಲಿಯಲ್ಲಿ ನಿರ್ಭಯ ಪ್ರಕರಣ ಆದ ನಂತರ ಒಂದೇ ಪ್ರಕರಣದಲ್ಲಿ 3 ಮಂದಿಗೆ ಗಲ್ಲು ಶಿಕ್ಷೆ ಆಗಿರೋದು ಮತ್ತೊಂದು ಪ್ರಕರಣ ಇದು. ಅದರಲ್ಲಿ ಸಹ 4 ಮಂದಿಯ ಪೈಕಿ 3 ಮಂದಿಗೆ ಗಲ್ಲು ಶಿಕ್ಷೆ ಆಗಿದೆ. ಒಬ್ಬ ಬಾಲ ಅಪರಾಧಿ ಅಂತ ಹೇಳಿ ಅವನಿಗೆ 3 ವರ್ಷ ಅವನ ಶಿಕ್ಷೆ ಆಗಿ ಅವನನ್ನು ರಿಲೀಸ್ ಆಗಿದೆ. ಇದರಲ್ಲಿ 3 ಮಂದಿ ಅಪರಾಧಿಗಳು ಸಹ 21-22 ಆ ಏಜಿನವರು, ಆಯ್ತಾ? ಅವರ ಏಜ್ ಅನ್ನು ಕನ್ಸಿಡರ್ ಮಾಡಿಕೊಂಡು ಅವರು ಪ್ರೀವಿಯಸ್ ಯಾವುದೇ ಕ್ರಿಮಿನಲ್ ಕೃತ್ಯಗಳಲ್ಲಿ ಒಳಗೊಂಡಿಲ್ಲ ಅಂತ ಹೇಳಿಕೊಂಡು ಸುಪ್ರೀಂ ಕೋರ್ಟ್ ಏನಾದ್ರೂ ಅವರಿಗೆ ದಯಾದಾಕ್ಷಿಣ್ಯ ತೋರಿಸಿದ್ರೆ ಮಾತ್ರ ಅವರು ಜೀವಾವಧಿ ಶಿಕ್ಷೆಗೆ ಗುರಿಯಾಗಬಹುದು. ಇಲ್ಲದ್ರೆ ಆ ಕ್ರೂರತನದ ವರ್ತನೆ ಇದೆಯಲ್ಲ, ಅದಕ್ಕೆ ಮರಣದಂಡನೆ ಸೂಕ್ತ ನೋಡಿ. ಇಂತಹ ಪ್ರಕರಣದಲ್ಲಿ ಆ ಸಂತ್ರಸ್ತ ಫ್ಯಾಮಿಲಿ ಒಟ್ಟಿಗೆ ಯಾರೂ ಇರ್ಲಿಲ್ಲ ನೋಡಿ. ನಿಜ, ಸತ್ಯ, ಹೌದಪ್ಪ. ಸರ್ಕಾರ ಮಾತ್ರ ಇದ್ದದ್ದು. ಕರೆಕ್ಟ್, ಹೌದು. ಸರ್ಕಾರದ ಅಭಿಯೋಜಕರಿದ್ದದ್ದು, ಪೊಲೀಸರಿದ್ದದ್ದು. ಇಡೀ ಪ್ರಕರಣದ ತನಿಖೆ ನಡೆಸಿದ್ದು ಕಿರಣ್ ಜಾನ್ಸನ್ ಡಿಸೋಜ ಅಂತ ಹೇಳಿ ಇನ್ಸ್ಪೆಕ್ಟರ್. ಅವರು ಪ್ರಸ್ತುತ ಪುತ್ತೂರಿನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಆಯ್ತಲ್ಲ, ಇಡೀ ಕೇಸ್ ಫೈಲ್ ಅನ್ನು ರೆಡಿ ಮಾಡಿದ್ದೆ ಅವರು ಹೆಡ್ ಕಾನ್ಸ್ಟೇಬಲ್ ರಂಜನ್ ಅಂತ ಹೇಳಿ. ಅವರು ಈಗಲೂ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿದೆ, ಅಂದ್ರೆ ವಾಮಂಜೂರು ಪೊಲೀಸ್ ಅಲ್ಲೇ ಇದ್ದಾರೆ. ಆಯ್ತಾ? ಆದ್ರಿಂದ ಅವರಿಗೆ ಆ ಇಂಟ್ರೆಸ್ಟ್ ಇತ್ತು ಈ ಕೇಸಲ್ಲಿ ಶಿಕ್ಷೆ ಆಗಬೇಕು ಅಂತ ಹೇಳಿ ಅಲ್ವಾ. ಆದ್ರಿಂದ ಆ ಕೇಸಿನ ಸಾಕ್ಷಿದಾರನ್ನೆಲ್ಲ ಅವರು ಸಂಪರ್ಕ ಮಾಡಿ ಅವರನ್ನು ಪಿಪಿ ಅವರಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕರ್ಕೊಂಡು ಹೋಗಿ ಅವರು ಹೇಳಿಕೆಗಳನ್ನು ಏನು ಹೇಳಿದ್ದಾರೆ, ಆ ಸಂದರ್ಭದ ಘಟನಾವಳಿಗಳನ್ನು ಅವರನ್ನು ಮನವರಿಕೆ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನು ಹೇಗೆ ಹೇಳ್ಬೇಕು, ಮತ್ತೆ ಆರೋಪಿ ಪರ ವಕೀಲರು ಪಾಟಿಸಲು ಯಾವ ಯಾವ ಸಂದರ್ಭದಲ್ಲಿ ಕೇಳ್ತಾರೆ, ಇದನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿದ್ರು. ಮತ್ತೆ ಎಲ್ಲ ಸಾಕ್ಷಿದಾರರು ಸಹ ಅಲ್ಲಿ ಪ್ರತ್ಯಕ್ಷದರ್ಶಿಗಳೇ ಅಲ್ವಾ. ಅದರಿಂದಾಗಿ ಎಲ್ಲ ಸಾಕ್ಷಿದಾರರು ಅದನ್ನು ಪೂರಕವಾಗಿ ಸಾಕ್ಷಿ ಹೇಳಿದ್ದಾರೆ. ಮತ್ತೆ ಪೊಲೀಸರ ಬಗ್ಗೆ ತುಂಬಾ ಗಂಭೀರವಾಗಿ ಆ ಪ್ರಕರಣವನ್ನು ತೆಗೆದುಕೊಂಡಿದ್ರು ಅಲ್ವಾ. ಹಾಗಾಗಿ ಶಿಕ್ಷೆ ಬಂದಿದೆ. ನಿಜ. ಎಸ್ ಸರ್. ಅಂದ್ರೆ ಸಂಬಂಧಿಕರೇ, ಈಗ ಆರೋಪಿಗಳು ಮತ್ತು ಈ ಸಾಕ್ಷಿದಾರರು ಎಲ್ಲರೂ ಒಂದ ಪರಿಚಿತರು, ಇಲ್ಲದ ಸಂಬಂಧಿಕರು ನೋಡಿ. ಇಂತಹ ಸಂದರ್ಭದಲ್ಲಿ ಹೇಗೂ ಮಗು ಡೆತ್ ಆಗಿದೆ, ಏನು ಮಾಡಿ
ಮಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರಲ್ಲಿ ಇವರನ್ನು ಬಲಿ ಕೊಡುದು ಬೇಡ ಅಂತ ಹೇಳಿ ಅವ್ರೇನಾದ್ರೂ ತೀರ್ಮಾನ ತಗೊಳ್ತಾ ಇದ್ರೆ ಇಂಥ ತೀರ್ಪು ಬರ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ನಿಜ ನಿಜ ಸತ್ಯ 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 ನೋಡಿ, ಅದಕ್ಕೆ ಆ ಪೊಲೀಸರ ಅವಕಾಶ ಕೊಡ್ಲಿಲ್ಲ. ನಿಜ ಅದು ಹೌದು. ಪೊಲೀಸರ ಪ್ರಕರಣದ ಬೆನ್ನ ಹಿಂದೆ ಇದ್ದು ಸುಮಾರು 1 ವರ್ಷಗಳ ಕಾಲ ಈ ಪ್ರಕರಣದ ಟ್ರಯಲ್ ನಡೆದಿದೆ. ಸತ್ಯ, ಹೌದು 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 ನಿಜ. 1 ವರ್ಷಗಳ ಕಾಲ ಟ್ರಯಲ್ ನಡೆದಿದೆ. ಇಡೀ ಟ್ರಯಲ್ ಸಂದರ್ಭದಲ್ಲೂ ಪೊಲೀಸರು ಬೆನ್ನ ಹಿಂದೆ ಇದ್ರು. ಪೊಲೀಸ್ ಅವರು ಬೆನ್ನ ಹಿಂದೆ ಇದ್ರು. ಅವರ ಇಂಟ್ರೆಸ್ಟ್ ಎಲ್ಲೂ ಕೂಡ ಲ್ಯಾಕ್ ಆಗಿಲ್ಲ ಪೊಲೀಸ್ನವರದ್ದು ಅಲ್ವಾ ಸರ್? ಹೌದು, ಅವರ ಇಂಟ್ರೆಸ್ಟ್ ಇತ್ತು. ಯಾಕಂದ್ರೆ ಅವರೇ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿರೋದು, ತನಿಖೆ ಮಾಡಿರೋದು, ಅವರೇ ಚಾರ್ಜ್ ಶೀಟ್ ಹಾಕಿರೋದು. ಅದರಿಂದ ಪೊಲೀಸರಿಗೆ ಇಂಟ್ರೆಸ್ಟ್ ಇತ್ತು. ಸಾಮಾನ್ಯವಾಗಿ ಎಲ್ಲಾ ಪ್ರಕರಣಗಳ ಬಗ್ಗೆಯೂ ಪೊಲೀಸರಿಗೆ ಇಂಟ್ರೆಸ್ಟ್ ಇರ್ತದೆ. ಅದರಲ್ಲಿ ಇಂತಹ ಸೆನ್ಸಿಟಿವ್ ಪ್ರಕರಣಗಳು, ಗಂಭೀರ ಪ್ರಕರಣಗಳಂತ ಆದ ಕೂಡಲೇ ಪೊಲೀಸರು ಭಾರಿ ಮುತುವರ್ಜಿ ವಹಿಸ್ತಾರೆ. ನಿಜ ನಿಜ. ಅಂತೂ ಇಂತೂ ಮಂಗಳೂರು ಹೌದು, ಈಗ ಕರಾವಳಿ ಭಾಗ ಬೆಚ್ಚಿ ಬಿದ್ದಂತಹ ಪ್ರಕರಣದಲ್ಲಿ ಮಂಗಳೂರಿನ ಪೊಲೀಸರಾಗದೆ ಒಂದು ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಇದು ಕೂಡ ಹೆಮ್ಮೆಯ ವಿಚಾರ ಅಲ್ವಾ? ಖಂಡಿತ ಪೊಲೀಸರ ಆ ಪ್ರಯತ್ನಕ್ಕೆ ನಾವು ಮೆಚ್ಚಲೇಬೇಕು. 100% ಸರ್, 100%. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಪುತ್ತೂರಿಗೆ ಹೋಗಿರ್ಬೋದು, ಆದ್ರೆ ಇರುವಂತ ಇನ್ಸ್ಪೆಕ್ಟರ್ ಮತ್ತು ಆ ಸಿಬ್ಬಂದಿಗಳು ಅವ್ರು ಅಲ್ಲೇ ಇದ್ರಲ್ಲ ಅಲ್ವಾ? ಅವರಿಗೆ ಗೊತ್ತಿತ್ತಲ್ಲ ಅದು ಇಡೀ ಪ್ರಕರಣ ಏನು ಅಂತ ಹೇಳಿ. ಹೌದು, ಕರೆಕ್ಟ್. ಸಾಕ್ಷಿದಾರರನ್ನ ಅವರು ಕರ್ಕೊಂಡು ಬಂದು ಅವರಿಗೆ ಹೇಳಿಕೊಟ್ಟು ಅವರನ್ನು PPLಗೆ ಕರ್ಕೊಂಡು ಹೋಗಿ ಅವರಿಗೆ ಹೇಳಿಸಿ ಅವರನ್ನು ಸಾಕ್ಷಿ ಹೇಳಿಸಿದಂತ ಪ್ರಯತ್ನ ಇದೆ ಅಲ್ಲ, ಅದನ್ನು ಮೆಚ್ಚಬೇಕಾದ್ದು. ಮೆಚ್ಚಬೇಕು. ನಿಜ ನಿಜ ಸರ್. ಈಗ ಪ್ರತಿ ಪ್ರಕರಣದಲ್ಲೂ ಪೊಲೀಸರು ಗಮನ ಹರಿಸಿದ್ರೆ, ಹೌದು, ನಾವು ಹೇಳ್ತೇವೆ ಪ್ರತಿಯೊಂದು ಪ್ರಕರಣವನ್ನು ನೀವು ಮಾನಿಟರ್ ಮಾಡ್ಬೇಕು ಅಂತ ಹೇಳಿ. ನಿಜ. ಅದರ ಡೆವಲಪ್ಮೆಂಟ್ ಏನಾಗ್ತದೆ ಅಂತ ಹೇಳಿ ಅಲ್ವಾ? ನೋಡಿ, ಸಾಧಾರಣವಾಗಿ ಒಂದು 4-5 ತಿಂಗಳು ಟ್ರಯಲ್ ಟೈಮ್ ಅಲ್ಲಿ ಆ 4ನೇ ಆರೋಪಿ ಬರ್ತಾ ಇದ್ದ ಕೋರ್ಟಿಗೆ. ಅವನಿಗೆ ಜಾಮೀನಾಗಿತ್ತು. ಅವ್ನು ಬರ್ತಾ ಇದ್ದ. ಇತ್ತೀಚೆಗೆ ಒಂದು 3 ತಿಂಗಳಿಂದ ಬಂದಿರಲ್ಲ, ಅವನಿಗೆ ವಾರಂಟ್ ಇಶ್ಯೂ ಆಗಿರೋದು. ಅದ ನಂತರ ಅದನ್ನು ಸಪರೇಟ್ ಮಾಡಿರೋದು. ಸರಿ. ಈಗ 4 ಮಂದಿ ಒಟ್ಟಿಗೆ ಇದ್ದಾಗಲೇ ಈ ಕೇಸನ್ನು ಟ್ರಯಲ್ ಸ್ಟಾರ್ಟ್ ಆಗಿತ್ತು. ಸರ್, ಈಗ ಹಾಗಾದ್ರೆ ಈ ತೀರ್ಪಿನ ಮೂಲಕ ಸ್ವಲ್ಪ ಆದ್ರೂ ಕೂಡ ನ್ಯಾಯ ಉಳಿದಿದೆ ಅನ್ನುವಂಥದ್ದು ನಾವು ಹಾಗಾದ್ರೆ ತಿಳ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ರೀತಿ ಮಾಡುವಂತವರಿಗೆ ಸ್ವಲ್ಪ ಆದ್ರೂ ಕೂಡ ಬಿಸಿ ಮುಟ್ಟಿದೆ ಅಂತ ನಾವು ಅನ್ಕೊಳ್ಬೇಕಾಗುತ್ತೆ. ಏನ್ ಹೇಳ್ತೀರಾ ಸರ್? ನೋಡಿ, ನ್ಯಾಯಾಲಯಗಳು ಅದರ ಎದುರು ಇರುವಂತಹ ದಾಖಲೆಗಳನ್ನು ಗಮನಿಸ್ತದೆ. ಸಾಕ್ಷ್ಯ ಮತ್ತು ಸಾಕ್ಷ್ಯ ಇದನ್ನು ಗಮನಿಸ್ತದೆ. ಅದು ಬಿಟ್ಟು ನಿಮ್ಗೆ ಹೊರಗಿನ ಪ್ರಪಂಚದಲ್ಲಿ ಏನಾಗಿದೆ ಅಂತ ಹೇಳಿ ನ್ಯಾಯಾಲಯ ಗಮನಿಸುವುದಿಲ್ಲ. ಕರೆಕ್ಟ್. ಯಾವುದೇ ರೀತಿ ನೀವು ಬಾಹ್ಯ ಒತ್ತಡವನ್ನು ನ್ಯಾಯಾಲಯದ ಮೇಲೆ ಹೇರ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ನ್ಯಾಯಾಲಯಕ್ಕೆ ಗೊತ್ತಿರ್ತದೆ ಇಂಥ ಘಟನೆ ಆಗಿರ್ತದೆ, ಇವನೇ ಅಪರಾಧಿ ಅಂತ ಹೇಳಿ. ಕರೆಕ್ಟ್. ಅದಕ್ಕೆ ಪೂರಕವಾದಂತ 1-2 ಸಾಕ್ಷ್ಯಗಳು ಸಿಗ್ಲೇಬೇಕು. ನಿಜ 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 ಸತ್ಯ. ಆಯ್ತಾ? ವಕೀಲರುಗಳು ಆರೋಪಿ ಪರ ವಾದ ಮಾಡುವವರು ತನಿಖೆಯಲ್ಲಿ ಎಲ್ಲಿ ಲೋಪ ಆಗಿದೆ ಅದನ್ನು ಮಾತ್ರ ನ್ಯಾಯಾಲಯದ ಗಮನಕ್ಕೆ ತಂದು ಆರೋಪಿಯನ್ನು ಬಿಡುಗಡೆಗೊಳಿಸುವ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಅದು ಲೋಪ ಅಲ್ಲ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಕೊಡುವುದು ಪ್ರಾಸಿಕ್ಯೂಷನ್ ಪರ ವಕೀಲರ ಕರ್ತವ್ಯ. ಅದನ್ನು ಈ ಪ್ರಕರಣದಲ್ಲಿ ವೆಂಕಟರಮಣ ಸ್ವಾಮಿ ಆಗಿರ್ಲಿ, ಬದ್ರಿನಾಥ್ ಆಗ್ಲಿ ಸಮರ್ಪಕವಾಗಿ ಮಾಡಿದ್ದಾರೆ. ಅದರಿಂದಗಿಂತ ತೀರ್ಪು ಬಂದಿರೋದು ಅಲ್ವಾ? ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೋಹನ್ ಬೋಳಂಗಡಿ ಸರ್, ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದಿರಿ. ಜೊತೆಗೆ ಈ ಒಂದು ಕೇಸ್ನ ಸಂಕ್ಷಿಪ್ತವಾಗಿರುವಂಥ ಮಾಹಿತಿಯನ್ನ, ವಿವರವನ್ನ ನಮ್ಗಳಿಗೆ ನೀಡಿದ್ರಿ ಸರ್. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮೋಹನ್ ಬೋಳಂಗಡಿ ಸರ್, ಎಸ್, ಹಿರಿಯ ಕ್ರೈಮ್ ವರದಿಗಾರರು, ಜೊತೆಗೆ ಹಿರಿಯ ಪತ್ರಕರ್ತರು. ಧನ್ಯವಾದಗಳು ಮೋಹನ್ ಬೋಳಂಗಡಿ ಸರ್ಗೆ. ಸೊ ಅದೇ ರೀತಿ ಈ ಒಂದು ಪ್ರಕರಣದ ಬಗ್ಗೆ, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಆಗಲೇ ಹೇಳಿದಾಗೆ ಇಲ್ಲ ಇದಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಮಂಗಳೂರಿನ ಜನತೆ ಆಗದಿಂದ ಹೇಳ್ತಾ ಇತ್ತು. ಯಾಕಂತ ಬಂದಾಗ 2021ರಲ್ಲಿ ನಡೆದಿರುವಂಥ ಈ ಒಂದು ಘಟನೆ, ಯಾಕಂದರೆ ಇಲ್ಲಿ ತಂದೆ ತಾಯಿಯು ಕೂಡ ಅತ್ಯಂತ ಕಡುಬಡವರು, ಆ ಒಂದು ಹಂಚಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೂಲಿ ಕಾರ್ಮಿಕರು, ಅವರ ಮಗು, ಈ ಪಾಪ 8 ವರ್ಷದ ಮಗು. ಸೊ ಹಾಗಿದ್ದಾಗ ಈ ಮಗುವನ್ನು ಗ್ಯಾಂಗ್ ರೇಪ್ ಮಾಡಿರುವಂಥ ಈ ಕಿರಾತಕರು, ಇದು ನಡೆಯುತ್ತಾ, ಇದು ಚರ್ಚೆಗೆ ಮಾತ್ರ ಸೀಮಿತ ಆಗುತ್ತೆ ಅಥವಾ ಇದು ನಿಮ್ಮ ಮಾಧ್ಯಮಗಳಿಗೆ ಮಾತ್ರ, ಚರ್ಚೆಗಳಿಗೆ, ಡಿಬೇಟ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ, ಇದರಿಂದ ನ್ಯಾಯ ಸಿಗಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಸಿಗುತ್ತೆ ಯಾವಾಗಂತ ಬಂದಾಗ ಇಂತಹ ನೀಚರ ಬಗ್ಗೆ ಸಮಾಜದ ಮುಂದೆ ಇಟ್ಟಾಗ, ಜೊತೆಗೆ ಇಂತಹ ಪ್ರಾಮಾಣಿಕವಾಗಿರುವಂಥ ಪೊಲೀಸ್ ಅಧಿಕಾರಿಗಳು ಇದ್ದಾಗ, ಜೊತೆಗೆ ಇಂತಹ ಪ್ರಾಮಾಣಿಕವಾಗಿರುವಂತಹ ವಕೀಲರಿದ್ದಾಗ ಮಾತ್ರ ಇಂತಹ ನೀಚರಿಗೆ, ಕಿರಾತಕರಿಗೆ ಶಿಕ್ಷೆಯಾಗುತ್ತೆ. ಇವೆಲ್ಲದರ ಜೊತೆಗೆ ಮಾಧ್ಯಮಗಳು ಕೂಡ ಸಮಾಜದ ಮುಂದೆ ಯಾವತ್ತೂ ಕೂಡ ಈ ವಿಚಾರವನ್ನು ಬಿತ್ತರ ಮಾಡಿದಾಗ ಮಾತ್ರ ಜನರಿಗೂ ಕೂಡ ಈ ಆರೋಪಿಗಳು, ಈ ನೀಚರು, ಈ ಕಿರಾತಕರ ಮುಖಚಹರೆ ಅರ್ಥ ಆಗುತ್ತೆ. ಜೊತೆಗೆ ಇವರು ಮಾಡಿದಂತಹ ಕಿರಾತಕತನ ಕೆಲಸ
ಎಲ್ರಿಗೂ ಕೂಡ ಅರ್ಥ ಆಗುತ್ತೆ. ಜೊತೆಗೆ ಆ ಮಕ್ಕಳಿಗೂ ಕೂಡ ಮುಂದೆ ತಾವು ತಮ್ಮ ಮಕ್ಕಳಲ್ಲೂ ಕೂಡ ಸ್ವಲ್ಪ ಸೇಫ್ ಗಾರ್ಡ್ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಕೂಡ ಈ ಒಂದು ನೀಚರು ಯಾವತ್ತೂ ಕೂಡ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮಕ್ಕಳನ್ನು ಕೂಡ ತಾವು ಜಾಗರೂಕತೆಯಿಂದ ನೋಡ್ಕೊಳ್ತೀರಿ. ಸೊ ಹಾಗಿದ್ದಾಗ 2021ರಲ್ಲೂ ಕೂಡ ನಾವು ನಿರಂತರವಾಗಿ 2-3 ಚರ್ಚೆಗಳನ್ನು ಮಾಡಿದ್ವಿ. ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಈ ಒಂದು ವಿಚಾರದಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನು ಮಾಡಬೇಕು, ಆ ನೀಚರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಆ ಸಂದರ್ಭ ಮಾಡಿರುವಂತಹ ಒಂದು ಸಣ್ಣ ಡಿಬೇಟ್ನ ತುಣುಕು ಬರ್ತಾ ಇದೆ, ನೋಡ್ಕೊಂಬನ್ನಿ. ಜಸ್ಟಿಸ್ ಫಾರ್ ಅವರ್ ಸೆಲ್ಫ್. ನಾನು ಒಂದು ಹೆಣ್ಣು, ನನಗೆ ಮಗಳಿದ್ದಾಳೆ, ನನ್ನ ಸಮಾಜದಲ್ಲಿ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಅವರಿಗೆ ಜಸ್ಟಿಸ್ ಬೇಕು. ಈ ಹೆಣ್ಣು ಮಗು ಏನಿದೆ ಸತ್ತಾಯ್ತದು, ಅದಕ್ಕೆ ಯಾರಿಗೂ ಜಸ್ಟಿಸ್ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ, ಖಂಡಿತ ಇಲ್ಲ. ಬಿಕಾಸ್ ದ ಲೈಫ್ ಇಸ್ ಓವರ್. ಯಾರಿಗೆ ಜಸ್ಟಿಸ್ ಕೊಡ್ತೀರಿ ನೀವು? ಒಂದು ಜೀವ ಅದು ಹೋಗಿ ಆಯ್ತು. ಜಸ್ಟಿಸ್ ನಮ್ಮಂಥವ್ರಿಗೆ ಬೇಕು. ನಾವು ಸುರಕ್ಷಿತರಿಲ್ಲ. ಇದರಲ್ಲಿ ಯಾವುದು ಧರ್ಮ ಇಲ್ಲ, ಜಾತಿ ಇಲ್ಲ, ಯಾರೂ ಇಲ್ಲ. ಈ ರೇಪಿಸ್ಟ್ ಯಾರಿದ್ದಾನೆ ಅವನಿಗೂ ಯಾವ ಧರ್ಮವೂ ಇಲ್ಲ, ಜಾತಿಯೂ ಇಲ್ಲ, ಏನೂ ಇಲ್ಲ. ಇಲ್ಲಿ ಅವ್ರು ಯಾಕೆ ಬೇರೆ ಕಡೆಯವ್ರನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಕೆಲಸಕ್ಕೆ ಅಂತ ನಾನು ಪ್ರಶ್ನೆ ಹಾಕೋದು. ಅವ್ರು ಕಡಿಮೆಗೆ ದುಡಿತಾರೆ, ಎಷ್ಟು ಕೊಟ್ಟರು ತಗೊಂಡು ಹೋಗ್ತಾರೆ ದೃಷ್ಟಿಯಿಂದ ಅವ್ರು ಯಾರು, ಏನು, ಅವ್ರ ಹಿನ್ನೆಲೆ ಏನು, ಎಂಥದ್ದು ನೋಡದೆ ಕಂಪನಿಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು ಯಾಕೆ? ಅದಕ್ಕೆ ನಾವು ಹೋರಾಟ ಮಾಡಬೇಕು, ಅದಕ್ಕೆ ನಾವು ಕೋರ್ಟಲ್ಲೂ ವಾದ ಮಾಡಬೇಕು. ಕಣ್ ತೆಗೆದುಬಿಡಿ. ದಟ್ ಇಸ್ ವಾಟ್ ವಿ ವಾಂಟ್. ನಾವಿಲ್ಲಿ ಲೆಟ್ ಇಟ್ ಬಿ ಡೆಮೋಕ್ರಸಿ, ವಾಟ್ ಎವರ್ ಇಟ್ ಈಸ್. ನಾವು ಹೆಣ್ಮಕ್ಳು, ನಮ್ಮ ಹೆಣ್ಣಿನ ಕುಲಕ್ಕೆ ಈ ದೇಶದಲ್ಲಿ ನೀವು ಏನು ಕೊಡುಗೆ ಕೊಡ್ತೀರಾ ನಮಗೆ? ಯು ಗಿವ್ ಅಸ್ ದಟ್. ಕಣ್ತೆಗಿರಿ ಅವ್ರನ್ನ ಮೊದಲು ಹೇಳ್ತೇನೆ. ಅವ್ರ ದಾರಿಗೆ ಬರ್ತಾರಾಗ. ಮಕ್ಕಳನ್ನು ಅಷ್ಟೇನೆ, ಎಷ್ಟು ಕೇರ್ಲೆಸ್ ಪೇರೆಂಟ್ಸು. ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳ್ಬೇಕಲ್ವಾ? ದೇ ವಿಲ್ ನಾಟ್ ಡೂ ದಟ್. ಸಣ್ಣ ಮಕ್ಕಳಿಗೆ ನೋಡಿ ಯಾರೋ ಚಾಕ್ಲೇಟ್ ಕೊಟ್ಟರೆ ತಗೋಬೇಡ ಅಂತ ಹೇಳ್ಕೊಡ್ಬೇಕು. ಎಷ್ಟು ತಾಯಿಂದಿರು ಹೇಳ್ಕೊಡ್ತಾರೆ ಅದನ್ನ? ಈಗ ನಾವೇನಂದ್ರೆ ಈ ಒಂದು ಇಶ್ಯೂ ನಡೆದ ಮೇಲೆ ನಾನು ಏನಂದ್ರೆ ಒಂದು ಸರ್ಕ್ಯುಲರ್ ಮಾಡಿಸುವ ಅಂತ, ಏನಂದ್ರೆ ಪ್ರತಿಯೊಂದು ಕಟ್ಟಡ ಕಾರ್ಮಿಕರು ಒಂದು ಎವರೆನ್ಸ್ ಕೊಡುವಂಥದ್ದು. ಅದು ಚೈಲ್ಡ್ ಲೈನ್ ವತಿಯಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ನಾವೆಲ್ಲ ಕೈ ಜೋಡಿಸಿ ವರ್ಕ್ ಮಾಡೋದು ಒಟ್ಟಿಗೆ. ಸೊ ಅಥವಾ ನಾವೆಲ್ಲ ಪೊಲೀಸ್ ಇಲಾಖೆ ಒಟ್ಟಿಗೆ ಸೇರಿ ಒಂದು ಪ್ರತಿ ಕಾರ್ಖಾನೆಗಳಿಗೆ ಹೋಗುವಂಥದ್ದು, ಎವರೆನ್ಸ್ ಹಾಕುವಂಥದ್ದು. ಮತ್ತೆ ನಮ್ದು ಚೈಲ್ಡ್ ಲೈನ್ ಬೋರ್ಡ್ಗಳಿದೆ, 1098 ಬೋರ್ಡ್ಗಳನ್ನು ಅಳವಡಿಸೋದು. ಮತ್ತೆ ಯಾರೆಲ್ಲ ಕಾರ್ಮಿಕರಿದ್ದಾರೆ ಸೊ ಅವರು ಮುಖ್ಯವಾಗಿ ಹಿಂದಿ, ಇಲ್ಲಿ ನಮ್ಮಲ್ಲಿ ಏನಂದ್ರೆ ಹಿಂದಿ ಕೊರತೆ ಇದೆ ತುಂಬಾ. ಹಿಂದಿ ಯಾರು ಒಳ್ಳೆ ಎಕ್ಸ್ಪರ್ಟ್ ಇದ್ದಾರೆ, ಕೌನ್ಸಲರ್ಸ್ ಇರ್ಬೋದು, ಅಥವಾ ಏನೆಲ್ಲ ಸಮಸ್ಯೆಗಳಿದೆ ಅದರ ಬಗ್ಗೆ ಒಂದು ಟ್ರೈನಿಂಗ್ ಕೊಡುವಂಥದ್ದು, ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಂತ ಒಂದು ಪ್ಲಾನ್ ಅನ್ನು ಈಗ ಮಾಡ್ತಿದ್ದೇವೆ. ಲಾಸ್ಟ್ ಟೈಮ್ ಉತ್ತರ ಪ್ರದೇಶ, ಬಿಹಾರದಲ್ಲಿ ಒಬ್ಬ ಶಾಸಕ ಇಡೀ ಪರಿವಾರವನ್ನೇ ನಾಶ ಮಾಡಿದ ಈ ಅತ್ಯಾಚಾರದ ವಿಚಾರದಲ್ಲಿ. ಇದೀಗ ಇವರ ವಿಚಾರದಲ್ಲಿ ಬಂದಾಗ ನಾವು ಇದನ್ನು ಮಾತಾಡ್ತಾ ಇದ್ದೇವೆ. ಅವ್ರು ಬಂದಾಗ ಯಾರು ಅವ್ರಿಗೆ ಬೆಂಬಲವಾಗಿ ನಿಂತುಕೊಳ್ಳುವಂತ ಅನೇಕ ಜನರಿದ್ದಾರೆ. ಆದ್ರಿಂದ ಶಿಕ್ಷೆಯನ್ನು ಬಲಪಡಿಸುವಾಗ ಸಾರ್ವಜನಿಕವಾಗಿ ಅದನ್ನು ಶಿಕ್ಷೆಯನ್ನು ಕೊಡಬೇಕು. ಈಗ ನಾವು ಹೇಳುವುದು ಅದನ್ನು ನೋಡಿದಾಗ ನಮಗೆ ಕೂಡ ಇನ್ನೊಬ್ಬದನ್ನು ಮಾಡುವಂಥದ್ದಾಗಿ ಹೆದರಿಕೆ ಇರಬೇಕು. ಈಗ ನಾವು ವಿದೇಶಗಳಲ್ಲಿ ನೋಡಿ, ವಿಶೇಷವಾಗಿ ಮುಸ್ಲಿಂ ಕಂಟ್ರಿಗಳಲ್ಲಿ ಅತ್ಯಾಚಾರ ಮಾಡಿದವನನ್ನು ಯಾವ ರೀತಿಯಲ್ಲಿ ಶಿಕ್ಷೆಗೆ ಗುರಿಪಡಿಸ್ತಾರೆ ಎಂಬುದನ್ನು, ಅದು ಯಾಕೆ ನಮ್ಮ ದೇಶದಲ್ಲಿ ನಡೆಯುವುದಿಲ್ಲ? ಕಾನೂನು ಚಾಕ್ಲೇಟ್ ಕೊಟ್ಟರೆ ಹೋಗಬಾರ್ದು, ಏನು ಮಗುವಿನ ಪರ್ಸನಲ್ ಪಾರ್ಟ್ಸ್ಗಳನ್ನು ಟಚ್ ಮಾಡಿದರೆ ಏನು ಯಾವ ರೀತಿಯಲ್ಲಿ, ಇದು ಎಲ್ಲವನ್ನ ಮಗುವಿಗೆ ಹೇಳಿಕೊಟ್ಟಾಗ ಮಗು ತಯಾರಾಗುತ್ತೆ. ಸಣ್ಣದಿಂದಲೇ ಪ್ರೈಮರಿ ಕಡೆಯಿಂದಲೇ ಮಗುವಿಗೆ ಅದನ್ನ. ಮತ್ತೆ ಇಲ್ಲಿ ನಾವು ಆಗದಿಂದ ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಆಗೋ ಬಗ್ಗೆ ಮಾತಾಡ್ತಾ ಇದ್ದೇವೆ. ಗಂಡು ಮಕ್ಕಳ ಮೇಲೆ ಎಷ್ಟು ಜನ ದೌರ್ಜನ್ಯ ಆಗ್ತದೆ? ಇದನ್ನೇ ನಾನು ನಮ್ದು ಒಂದು ಎಕ್ಸ್ಪೀರಿಯನ್ಸ್ ಹೇಳಿದಾದ್ರೆ, ಬಟ್ ಕಾಯ್ದೆಗಳು ಸ್ಟ್ರಾಂಗ್ ಇಲ್ಲ ಅನಿಸ್ತದೆ. ಕಾಯ್ದೆಗಳು ಸ್ಟ್ರಾಂಗ್ ಇಲ್ಲ. ಯಾಕಂದ್ರೆ ನಾನು ನೇರವಾಗಿ ಹೇಳ್ತೇನೆ, ಇಷ್ಟು ಕೇಸ್ಗಳು ನಮ್ಮಲ್ಲಿ ಬರ್ತದೆ. ತಿಂಗಳಲ್ಲಿ ನಾವು 2-3 ಪೋಕ್ಸೋ ಕೇಸ್ ಆಗಿರ್ಬೋದು ಬರ್ತಾ ಇರ್ತದೆ. ಅದರಲ್ಲಿ ಎಲ್ಲ ಎಬ್ಯೂಸ್ಗಳು ಆನ್ಲೈನ್ ಆಗಿರ್ಬೋದು, ಸೆಕ್ಷುವಲ್ ಆಗಿರ್ಬೋದು, ಬೇರೆ. ಆದ್ರೆ ಕಾಯ್ದೆಗಳು ಸ್ಟ್ರಾಂಗ್ ಯಾಕೆ ಆಗ್ತಿಲ್ಲ ಅಂದ್ರೆ, ತುಂಬಾ ಮಂದಿ ಕಂಪ್ಲೇಂಟ್ ಮಾಡುದು ಇಷ್ಟೇ ಸರ್. ಪಬ್ಲಿಕ್ ಹೇಳ್ತಾ ಇದೆ, ನಿಮ್ಮ ಕಾಯ್ದೆ ಏನ್ ಮಾಡಿದೆ? ಬಂದ್ರಿ, ನಮ್ಮಿಂದ ಕಂಪ್ಲೇಂಟ್ ಕೊಡಿಸಿದ್ರಿ, ಬೇರೆ ಮೇಲೆ ಹೊರಗೆ ಬಂದ. ಈಗ ಮೇಡಮ್ ಕೂಡ ಅದೇ ಹೇಳುವಂತದ್ದು, ಆ ಕಡೆಯವರು ಯಾರು ಈ ಕೇಸ್ಗಳನ್ನ ನೋಡ್ಕೊಳ್ಳಲ್ಲ, ಸೊ ಹಾಗೆ ಹೊರಗಡೆ ಬರ್ತಾರೆ ಅನ್ನೋದು ಫ್ಯಾಕ್ಟ್ ಆಲ್ಸೋ, ನೋ ಡೌಟ್. ನಾವು ಕೂಡ ಮರಿತೀವಿ, 4 ದಿನ ಹೋಗುತ್ತೆ, ಹೋರಾಟ ಪ್ರತಿಭಟನೆ ಕ್ಯಾಂಡಲ್ ಹೊತ್ತಿಸುವಂತದ್ದು ಎಲ್ಲವೂ ಕೂಡ ಆಗುತ್ತೆ, 5 ದಿನ ಮರಿತೀವಿ. ಇಂತಹ ಘಟನೆಗಳು ಆಗ್ತಾ ಇರುತ್ತೆ. ಇದು 2021ರಲ್ಲಿ ನಾವು ಮಾಡಿರುವಂತಹ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮ. ಇಂತಹ 3 ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡಿದ್ವಿ. ಯಾಕಂದರೆ ಈ ಒಂದು ವಿಚಾರದಲ್ಲಿ ಅಭಿಯಾನ ಆಗಬೇಕು. ಜೊತೆಗೆ ಆ ಸಂದರ್ಭ ಮತ್ತೊಂದು ಇಂಥದ್ದೇ ರೇಪ್ ಆ್ಯಂಡ್ ಮರ್ಡರ್ ಪ್ರಕರಣ ಆಗಿತ್ತು ಮಂಗಳೂರಿನಲ್ಲಿ. ಸೊ ಹಾಗಿದ್ದಾಗ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ತಮ್ಮ ಮಕ್ಕಳ ಬಗ್ಗೆ ಜಾಗರೂಕತೆಯಿಂದ ಇರಿ, ತಮ್ಮ ಮಕ್ಕಳನ್ನು ಎಲ್ಲೆಂದರಲ್ಲಿ ಬಿಡಬೇಡಿ. ಜೊತೆಗೆ ಇಂಥ ನೀಚಕರಿದ್ದಾರೆ, ಇಂತಹ ಕಿರಾತಕರಿದ್ದಾರೆ, ಹಾಗಿದ್ದಾಗ ಬಿ ಅವೇರ್ ಅಂತ ಹೇಳಿ ಇಂತಹ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲೂ ಕೂಡ ಚರ್ಚೆ ಆಗಿತ್ತು, ನಾವು ಗಮನಿಸಿರ್ಬೋದು. ಅಂದರೆ ಇಂತಹ ಪ್ರಕರಣಗಳಲ್ಲಿ ಇಂತಹ ನೀಚರಿಗೆ, ಕಿರಾತಕರಿಗೆ ಶಿಕ್ಷೆ ಆಗಲ್ಲ, ಇಂತಹ ರೇಪ್ ಕೇಸ್ಗಳು ನಡೆಯಲ್ಲ. ನಮ್ಮ ಕಾನೂನು ಬಹಳಷ್ಟು ಲೂಪ್ ಪೋಲ್ಸ್ಗಳಿವೆ, ಬಹಳಷ್ಟು ನಮ್ಮ ಕಾನೂನಿನಲ್ಲಿ ಲೋಪದೋಷಗಳಿವೆ, ಆಗಲ್ಲ ಶಿಕ್ಷೆ ಅಂತ ಅಂದ್ಕೊಂಡಿದ್ದಾಗ ಫಾರ್ ದ ಫಸ್ಟ್ ಟೈಮ್ ಮಂಗಳೂರಿನ ಫೋಕ್ಸೋ ನ್ಯಾಯಾಲಯದ ಇತಿಹಾಸದಲ್ಲೇ
ಈ ಕಿರಾತಕರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿರುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆಯಾಗುತ್ತೆ. ಒಂದು ಸಂದರ್ಭ, ಪಾಪ ಆ ಮಗುವಿನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ನಾವು ಕೇಳಬೇಕಾಗುತ್ತೆ. ಯಾಕಂದರೆ ಪಾಪ ಮಗು ಏನೂ ಮಾಡಿಲ್ಲ, ಆ ಮಗುವಿಗೆ ಸಮಾಜ ಏನು ಅನ್ನೋಂಥದ್ದು ಗೊತ್ತಿಲ್ಲ, ಈ ದುಷ್ಟರ ಬಗ್ಗೆ ಗೊತ್ತಿಲ್ಲ, ಏನೋ ಒಂದು ಸಿಹಿ ತಿಂಡಿ ಆಸೆಗೋಸ್ಕರ ಆ ಪಾಪ ಮಗು ಹೋಗಿತ್ತು. ಈ ಕಿರಾತಕರು ಆ ಪುಟ್ಟ ಮಗು, 8 ವರ್ಷದ ಪುಟ್ಟ ಮಗು, ಏನೂ ಅರಿಯದಂತಹ ಪುಟ್ಟ ಮಗುವನ್ನು ಹರಿದು ಮುಕ್ಕಿ ತಿಂದು ಹಾಕಿದ್ರು ಈ ನೀಚರು. ಯಾಕಂದರೆ ಅವರುಗಳು ಕೂಡ ತಾಯಿಯ ಹೊಟ್ಟೆಯಿಂದ ಬಂದಿರ್ತಾರೆ. ತಾಯಿ ಅಂದರೆ ಏನು ಅಂತ ಗೊತ್ತಿರಬೇಕು ಅವರುಗಳಿಗೆ. ಆದರೆ ಇಂತಹ ನೀಚಕರಿಗೆ ಆ ಕಾಮಾಂಧರ್ ಅಂತ ಹೇಳ್ತೀವಿ ನೋಡಿ, ಕಾಮಾಂಧರನ್ನು ಗಲ್ಲಿಗೇರಿಸಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಆ ಪ್ರೈಮ್ ಡಿಬೇಟ್ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು 3 ವರ್ಷಗಳ ಹಿಂದೆ ನಿರಂತರವಾಗಿ. ಈ ಕಾಮಾಂಧರಿಗೆ ನೋಡಿ, ತಾಯಿ, ತಂಗಿ, ಅಕ್ಕ ಅನ್ನುವಂಥ ಭಾವನೆಗಳೇ ಬರಲ್ಲ. ಎಲ್ಲವೂ ಕೂಡ ಪುಟ್ಟ ಮಗುವಿನಲ್ಲೂ ಕೂಡ ನಾವು ದೇವರನ್ನು ನೋಡ್ತೀವಿ, ಆದರೆ ಆ ಪುಟ್ಟ ಮಗುವಿನಲ್ಲೂ ಕೂಡ ಇಂತಹ ಮನಸ್ಥಿತಿಯನ್ನು ಈ ಕಾಮಾಂಧರು ಹೊಂದಿರ್ತಾರೆ. ಸೊ ಹಾಗಿದ್ದಾಗ ಈ ಕಾಮಾಂಧರಿಗೆ ತಕ್ಕ ಶಿಕ್ಷೆ ಆಗಲೇಬೇಕಾಗುತ್ತೆ. ಇದು ಸದ್ಯ ಮಂಗಳೂರು ನ್ಯಾಯಾಲಯ ಶಿಕ್ಷೆ ಪ್ರಕಟ ಮಾಡಿರುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ಶಿಕ್ಷೆ ಪ್ರಕಟಣೆಯಿಂದ ಆದರೂ ಕೂಡ ನ್ಯಾಯ ಇನ್ನೂ ಕೂಡ ಇದೆ, ಇದು ಮರೀಚಿಕೆಯಾಗಿಲ್ಲ. ನ್ಯಾಯದೇವತೆ ಕಣ್ಣು ಮುಚ್ಚಲಿಲ್ಲ, ಕಣ್ಣು ತೆರೆದಿದ್ದಾಳೆ. ಜೊತೆಗೆ ಇನ್ನೂ ಕೂಡ ನಾವು ಕಾನೂನಿನ ಮೇಲೆ ಭರವಸೆಯನ್ನು ಇಡಬಹುದು ಅನ್ನುವಂಥದ್ದು ಬಹುಶಃ ಈ ಒಂದು ಪ್ರಕರಣದಿಂದ, ಈ ಒಂದು ಶಿಕ್ಷೆ ಪ್ರಕಟವಾಗಿದ್ದರಿಂದ ಗೊತ್ತಾಗಿದೆ. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ಬಿ ಅವೇರ್ ತಮ್ಮ ಮಕ್ಕಳ ಬಗ್ಗೆ, ಜೊತೆಗೆ ತಮ್ಮ ಮಕ್ಕಳಿಗೆ ಸ್ವಲ್ಪ ಶಿಕ್ಷಣವನ್ನು ಕೊಡಿ. ಯಾಕಂದರೆ ಈ ಪಾಪ ಮಗುವಿಗೂ ಕೂಡ ಈ ಹಿಂದೆಯೂ ಕೂಡ ಈ ಕಿರಾತಕರು ಇದೇ ರೀತಿ ಹ್ಯಾರಾಸ್ಮೆಂಟನ್ನು ಮಾಡ್ತಾಯಿದ್ರು. ಎಲ್ಲೆಲ್ಲಿ ಮುಟ್ಟುವಂಥದ್ದು ಅಥವಾ ಕಿರುಕುಳ ಕೊಡುವಂಥದ್ದು. ಅಂದರೆ ಮಕ್ಕಳಲ್ಲ, ಮಕ್ಕಳಿಗೆ ಗೊತ್ತಿಲ್ಲ ಯಾವ ರೀತಿ ಈ ರೀತಿಯ ಹರಾಸ್ಮೆಂಟ್ಗಳು ನಡೆಯುತ್ತೆ. ಹಾಗಿದ್ದಾಗ ತಮ್ಮ ಮಕ್ಕಳಿಗೆ ಒಂದು ಕಳಕಳಿಯ ವಿನಂತಿ, ಯಾರಾದರೂ ಅಪರಿಚಿತರಿದ್ದಾಗ, ಅಪರಿಚಿತರಂತೆಲ್ಲ ತಮ್ಮ ಗೊತ್ತಿದ್ದವರೇ, ತಮ್ಮ ಪರಿಚಿತರೇ ಆಗಿರಬಹುದು, ಆದರೆ ಮಕ್ಕಳಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಡಿ. ಹೆಣ್ಮಕ್ಕಳಿಗೆ, ಈವನ್ ಗಂಡು ಮಕ್ಕಳಿಗೂ ಕೂಡ, ಪುಟ್ಟ ಮಕ್ಕಳಿಗೆ ಗೊತ್ತಿರಲ್ಲ ಯಾವ ರೀತಿ ಟಚ್ ಮಾಡುವಂಥದ್ದು, ಅಂದರೆ ಎಲ್ಲೆಂದರಲ್ಲಿ ಮುಟ್ಟುವಂಥದ್ದು ಅಥವಾ ಏನೇನೋ ಕಿರುಕುಳ ಕೊಡುವಂಥದ್ದು. ಸೊ ಈ ಬಗ್ಗೆ ಸ್ವಲ್ಪ ಗಮನವಿಟ್ಟು ಕಾಳಜಿಯನ್ನು ಕೊಡಿ. ತಮ್ಮಗಳಿಗೆ ಮಗುವಿಗೆ ಹೇಳಲಿಕ್ಕೆ ಸ್ವಲ್ಪ ಹಿಂಜರಿಯಬಹುದು, ತಾವುಗಳು ಹೇಳ್ಬೋದಾ ಹೇಳಬಾರ್ದು, ಅಂದರೆ ಹೇಳಲೇಬೇಕಾಗುತ್ತೆ ಪ್ರಸಕ್ತ ಕಾಲಘಟ್ಟದಲ್ಲಿ. ಯಾಕಂದರೆ ನಮ್ಮ ಸಮಾಜ ಅಷ್ಟು ಸರಿ ಇಲ್ಲ. ಸೊ ಹಾಗಿದ್ದಾಗ ಆ ಒಂದು ವಿಚಾರದ ಬಗ್ಗೆ ತಮ್ಮ ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು, ಯಾವ ಟಚ್ ಅಂದರೆ ಯಾವ ಮುಟ್ಟುವಿಕೆ ಸರಿ ಇದೆ, ಜೊತೆ ಯಾವ ರೀತಿ ಮುಟ್ಟಬಾರ್ದು, ಎಲ್ಲೆಲ್ಲಿ ಮುಟ್ಟಬಾರ್ದು, ಈ ಒಂದು ವಿಚಾರದ ಬಗ್ಗೆ ತಮ್ಮಗಳಿಗೆ ಸ್ವಲ್ಪ ಮುಜುಗರವಾದರೂ ಕೂಡ ತಮ್ಮ ಮಕ್ಕಳಿಗೆ ತಾವುಗಳು ಹೇಳಲೇಬೇಕಾಗುತ್ತೆ. ಹೇಳಲಿಲ್ಲ ಅಂತ ಹೇಳಿದರೆ ಭಾಳಷ್ಟು ಕಷ್ಟ ಇದೆ. ಈಗಿನ ಸದ್ಯದ ರಾಕ್ಷಸಿತನ ಪ್ರವೃತ್ತಿ ಇರುವಂತಹ ಮನಸ್ಥಿತಿಗಳ ನಡುವೆ ಸಮಾಜದಲ್ಲಿ ನಾವು ಬದುಕಬೇಕು ಅಂತ ಹೇಳಿದಾಗ ತಮ್ಮ ಮಕ್ಕಳಿಗೂ ಕೂಡ ಆ ಪಾಠವನ್ನು ಕಲಿಸಬೇಕಾಗುತ್ತೆ. ಕಲಿಸಿ ಅಂತ ಹೇಳ್ತಾ, ಆ್ಯಂಡ್ ಇದು ನ್ಯಾಯದೇವತೆ ಕಣ್ಣು ತೆರೆದಿದ್ದಾಳೆ. ಅಷ್ಟಕ್ಕೂ ಕೂಡ ಒನ್ಸ್ ಅಗೇನ್ ನಮ್ಮ ಈ ಒಂದು ಕೇಸ್ನಲ್ಲಿ ವಾದ ಮಾಡಿರುವಂತಹ ಹಿಂದಿನ ನಿವೃತ್ತ ಅಭಿಯೋಜಕರು ವೆಂಕಟರಮಣ ಸ್ವಾಮಿ, ಜೊತೆಗೆ ಸಂತ್ರಸ್ತರ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೆ ಬದ್ರಿನಾಥ್ ನಾಯರಿ ಅವರು, ಅವರನ್ನು ನಾವು ಮೆಚ್ಚಲೇಬೇಕಾಗುತ್ತೆ. ಜೊತೆಗೆ ಸಮಸ್ತ ಈಗಲೇ ಮೋಹನ್ ಬೋಳಂಗಡಿ ಸರ್ ಹೇಳಿದಾಗೆ ನಮ್ಮ ವಾಮಂಜೂರು ಪೊಲೀಸ್ ಸ್ಟೇಷನ್ನಲ್ಲಿರುವಂತಹ ಪೊಲೀಸರು, ಜೊತೆಗೆ ಈಗ ಅಲ್ಲಿರುವಂಥ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಪುತ್ತೂರಿನಲ್ಲಿದ್ದಾರೆ ಅಂತ ಹೇಳಿದರು. ಸೊ ಅವರಿಗೂ ಕೂಡ ಅವರ ಪ್ರಾಮಾಣಿಕ ಸೇವೆಯನ್ನು ನಾವು ಇಲ್ಲಿ ಮೆಚ್ಚಲೇಬೇಕಾಗುತ್ತೆ. ಇಂತಹ ಪ್ರಾಮಾಣಿಕ ಪೊಲೀಸರು ಇರೋದ್ರಿಂದ ಇನ್ನೂ ಕೂಡ ನ್ಯಾಯ ಉಳಿದಿದೆ ಅನ್ನುವಂಥದ್ದು, ಜೊತೆಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ಒಂದು ಭರವಸೆ ಇದೆ. ಸೊ ಆ ಭರವಸೆಯಾಗಿ ಉಳಿದು ಬೇಡ, ಅದು ನಿಜವಾಗ್ಲೂ ಆಗಬೇಕು. ಇವರುಗಳಿಗೆ ತಕ್ಕ ಮರಣದಂಡನೆ ಶಿಕ್ಷೆ ಆಗಲೇಬೇಕು. ಇದು ಮಂಗಳೂರಿನ ಕೋರ್ಟ್ ನೀಡಿರುವಂಥ ತೀರ್ಪು. ಇನ್ನು ಹೈಯರ್ ಕೋರ್ಟ್ಗೆ ಹೋದರೂ ಕೂಡ, ಸುಪ್ರೀಂ ಕೋರ್ಟ್ ಹೋದರೂ ಕೂಡ ಇವರುಗಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅನ್ನೋದು ಪ್ರತಿಯೊಬ್ಬರ ಆಗ್ರಹ. ಸೊ ಹಾಗಿದ್ದಾಗ ನಮ್ಮ ಸಮಾಜ ಕೂಡ ನೋಡುತ್ತೆ. ಸೊ ಹಾಗಿದ್ದಾಗ ಇಂತಹ ಕಿರಾತಕರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ, ಬಿ ಅವೇರ್ ಅಂತ ಹೇಳ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.